ನೋಡು ತವ ದಿವ್ಯ ಧ್ಯಾನ ಓ ಗಜವದನ ಕಾಯ ಎಂಬಾನುದಿನ ನಮಿಪೆ ಹರನಂದನ ರಸ್ತೆಲ್ಲ ನಮ್ಮೊಟ್ಟುಗು ಇತ್ತೊಂದು ಯೋನಿ ಪೊರ್ಲಕಂಠದ ಮಧ್ಧರ್ಮಿಗ ನನಾತ್ ಒಟ್ಟುಗು ಬತ್ತಿಂಚಿನ ಬಿನ್ನೆರನ ಅರ್ತಿ ಪಿರ್ತಿಡ್ ಮೋಕಿಡ್ ಎದುಕೊನೊಂದುಲ್ಲರು ಎಂಕ್ಲೈನ ಸಮಾಜ ಸೇವಾ ಸಂಘದ ಗುರ್ಕಾರ್ಲೈನಂಚಿನ ಸನ್ಮಾನ್ಯ ಶ್ರೀ ಅಂಚನೆ ಬತ್ತಿಂಚಿನ ಮಾತ ಬಿನ್ನೆರಲ್ನ ಮೋಕಿಡ್ ಎದುಕೊನೊಂದು ಎಂಕ್ಲೈನ ಪನವುದ ಗುರ್ಕಾರ್ಲೈನಂಚಿನ ಶ್ರೀ ಕೃಷ್ಣಮೋಹನ್ ಗಟ್ಟಿ ಮೇರೆ ಬತ್ತಿಂಚಿನ ಬಿನ್ನೆರನ ಅರ್ತಿ ಪಿರ್ತಿಡ್ ಮೋಕಿಡ್ ಎದುಕೊನೆರಲ್ಲರು. ಕುಮಾರ್ ಗಟ್ಟಿಯವರು ಬಂದಿದ್ದಾರೆ. ಗಟ್ಟಿ ಸಮಾಜದ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. मनोज गट्टी कोटेकार ದಿನತ್ತ ಒಟ್ಟುಗು ಪೊಲದವರ ಯಾನೆ ಗಟ್ಟಿ ಸಮಾಜ ಸೇವಾ ಸಂಘದ ನಡತು ಬತ್ತಿನ 1 ವರ್ಷದ ತಾದಿದ ಪಿರಪ್ಪನು ವರದಿನ ನಮ್ಮ ಎದುರುಡು ದಿವರೆಲ್ಲರ ಶ್ರೀ ಸುನಿಲ್ ಗಟ್ಟಿ ಕೋಟಿಪದವು ಕಾರ್ಯಂತೆರೆ ಯುವಜನ ಸಮಾಜದ ಸಂಘಟನೆ ಹಾಗೂ ಯುವಜನರಲ್ಲಿ ಹುದುಗಿರುವ ಸೂಕ್ತ ಪ್ರತಿಭೆಗೆ ಅವಕಾಶ ನೀಡುವ ಸಲುವಾಗಿ ಕಳೆದ 41 ವರ್ಷಗಳಿಂದ ನಡೆಯುವ ಕ್ರೀಡಾ ಸಂಗಮವು ಈ ವರ್ಷವು ಮಂಗಳೂರು 1 ಸ್ಕೂಲ್ ಚೆಂಬುಗುಡ್ಡೆ ಪೊತ್ತಕೋಟು ಇದರ ಮೈದಾನದಲ್ಲಿ ದಿನಾಂಕ 8/12/2019 ಮತ್ತು 15/12/2019 ಆದಿತ್ಯವಾರದಂದು ನಡೆಯಿತು. ದಿನಾಂಕ 8/12/2019 ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ನಮ್ಮ ಸಮಾಜದ ಗುರುಸ್ಥಾನದಲ್ಲಿರುವ ನಾಯಕರು ಹಾಗೂ ಮೇಲ್ಡರು ಹಾಗೂ ಸಮಾಜದ ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ದೀಪ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು.
ಹಾಗೂ ಕ್ರೀಡಾ ಉದ್ಘಾಟನಾ ಈ ಸಮಾರಂಭವನ್ನು ಬೆಳಿಗ್ಗೆ 11:30ಕ್ಕೆ ಸರಿಯಾಗಿ ಯುವಜನ ವಿಭಾಗದ ಅಧ್ಯಕ್ಷರಾದ ಪ್ರಶಾಂತ್ ಗಟ್ಟಿ ಕೊಲ್ಯ ಇವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಉದ್ಘಾಟಕರಾಗಿ ಶ್ರೀಮತಿ ಭಾರತಿ ಗಟ್ಟಿ ಕಾಪಿಕಾಡ್ ಅಧ್ಯಾಪಕಿ, ಮುಖ್ಯ ಅತಿಥಿಗಳಾಗಿ ಶ್ರೀ ಸತೀಶ್ ಗಟ್ಟಿ ಸೋಮವಾರಪೇಟೆ, ಶ್ರೀಮತಿ ಕಾವ್ಯಶ್ರೀ ಎಸ್ ಗಟ್ಟಿ ಸೋಮೇಶ್ವರ, ಶ್ರೀ ಧೀರಜ್ ಗಟ್ಟಿ ಕೊಲ್ಯ, ಕುಮಾರಿ ಹರ್ಷಿತಾ KS ಗಟ್ಟಿ ಕುಂಬಳೆ, ಶ್ರೀಮತಿ ರಮ್ಯಾ ಸಂದೀಪ್ ಗಟ್ಟಿ ಕೋಡಿಕಲ್, ಕುಮಾರಿ ಅರ್ಚನಾ ಗಟ್ಟಿ ಅಸೇಗೋಳಿ, ಶ್ರೀ ಶರತ್ ಗಟ್ಟಿ ಮೇರಿಲ್, ಶ್ರೀ ಪ್ರವೀಣ್ ಗಟ್ಟಿ ಮಂಗಳೂರು, ಶ್ರೀ ಕೌಶಿಕ್ ಗಟ್ಟಿ ಪಿಲಾರ್, ಹಾಗೆಯೇ ಮಾತೃ ಸಂಘದ ಅಧ್ಯಕ್ಷರಾದ ಪವಿತ್ರ ಕುಮಾರ್ ಗಟ್ಟಿ ಮತ್ತು ಮಹಿಳಾ ವಿಭಾಗದ ಅಧ್ಯಕ್ಷರಾದ ಪುಷ್ಪಲತಾ UK ಇವರ ಉಪಸ್ಥಿತಿಯಲ್ಲಿ ಅಂದಿನ ಕ್ರೀಡಾಕೂಟವು ಯಶಸ್ವಿಯಾಗಿ ಜರುಗಿತು. ಮಾತೃ ಸಂಘದ ಎಲ್ಲ ಕಾರ್ಯಕ್ರಮ ಹಾಗೂ ಸೋಮನಾಥ ದೇವಸ್ಥಾನದ ಪ್ರತಿ ಉತ್ಸವ ಹಾಗೂ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸುತ್ತಾ ಬಂದಿರುತ್ತೇವೆ. ಗಟ್ಟಿ ಸಮಾಜದ ಕಾರ್ಯಕ್ರಮ ಯಾನ ಬಹುಶಃ ಒಂದು ಮೂಜನೇ ಸರ್ತಿ ಈ ಕಾರ್ಯಕ್ರಮ ಬರೋಂದಲ್ಲೇ ಬಾರಿ ಪೊರ್ಲೋಡು ಪ್ರತಿ ವರ್ಷ ಒಂದು ಅಚ್ಚುಕಟ್ಟಾದ ಈ ಸಮಾಜ ಈ ಕಾರ್ಯಕ್ರಮವನ್ನು ಅಂಚನೆ ಸಂಘಟನೆಯನ್ನು ಮಾಡ್ಕೊಂಡು ಬೈದೇನೆ ಬಣ್ಣ ಎಂಗ ಮಸ್ತ್ ಜನ ಪವಿತ್ರನ ಅವಡು ಧನಸ್ಪತಿ ಅವಡು ಎಂಗಳಿಗೆ ಮಸ್ತ್ ಎಂಗ್ಲ ಕೆಲವು ನಮ್ಮ ಅಣ್ಣನೇಡು ಎಂಗ್ಲು ಇನಿ ಮಾತೃಭೂಮಿ ಸೇವಾ ಪ್ರತಿಷ್ಠಾ ಅವಾರ್ಡ್ ಇನಿ ಬೇತೆ ಬೇತೆ ಕಾರ್ಯಕ್ರಮಗಳು ಎಂಗ್ಲ ಸಂಘಟನೆ ಉಳ್ಳ ಎಂಗ್ಲಿಗೆ ಮಾತುಗಳ ಪ್ರತಿಯೊಂದೆಗಳ ಅವು ಗಟ್ಟಿ ಸಮಾಜದ ಹಾಲನ್ನು ಎಂಗ್ಲು ಹೆಚ್ಚಾದ ಮಲ್ತೊಂದುಳ್ಳ ಎಂಗ್ಲು ಪ್ರತಿಯೊಂದೆಲ್ಲ ಅನ್ಯೋನ್ಯತೆ ಉಳ್ಳ ಇನಿ ಸಮಾಜ ಬೇತೆ ಬೇತೆ ಸಮಾಜಲುಳ್ಳ ಇನಿ ನಾನು ಬಿಲ್ಲವ ಸಂಘದ ಬ್ರಹ್ಮಶ್ರೀದ ಈ ಭಾಗದ ಅಧ್ಯಕ್ಷ ಆದಿಪ್ಪೆ ಅಂಜನೆ ಅಖಿಲ ಭಾರತ ಬಿಲ್ಲವ ಸಂಘಗಳ ಸಂಘಟನೆ ಕಾರ್ಯದರ್ಶಿ ಅದು ಕೆಲಸ ಮಾಡ್ತೊಂದಲ್ಲ ಇನಿ ಸಂಘಟನೆ ನಮ್ಮ ಬೇತೆ ಬೇತೆ ಜಾತಿ ಸಮಾಜದ ಸಂಘಟನೆ ಮಲ್ತೊಂದು ಆ ಸಮಾಜದ ಹಿಂದುಳಿದ ಅಗ್ಲೆಗೆ ಆರ್ಥಿಕವಾದ ವಿದ್ಯಾಭ್ಯಾಸ ಅವಾರ್ಡ್ ಇನಿ ಬೇತೆ ಬೇತೆ ಎಜುಕೇಷನ್ ಅವಾರ್ಡ್ ಇದನ್ನ ಹೆಲ್ತ್ ಅವಾರ್ಡ್ ಪ್ರತಿಯೊಂದೆಲ್ಲ ನಮ್ಮ ನಾಡಿಗೆ ನಮ್ಮ ಸಮಾಜನು ದೇರ್ತನ ಮಾತ್ರ ಇನಿ ಇಡೀ ಹಿಂದೂ ಸಮಾಜ ದೇಶದ ತರದೆತ್ತಿದ ಬೇರೆ ಸಾಧ್ಯ ಉಂಟು. ಇನಿ ಗಟ್ಟಿ ಸಮಾಜ ಬಹುಶಃ 74ನೇ ವರ್ಷ ಈ ಸಂಘಟನೆ ಆದಂದು ಪಣ್ಪಣಕೇಂಡೆ ಬಹುಶಃ ಒಂದು ಈ ಹಾಲ್ ಆದ 14ನೇ ವರ್ಷ ಇನಿ ಈ ಸಮಾಜ ಉಳ್ಳಾಲ ಈ ಭಾಗೋಡು ಮೂಲ ಊಳೆ ಈತ ಪೊರ್ಲದ ಅಚ್ಚುಕಟ್ಟಾದ ವ್ಯವಸ್ಥಿತ ರೀತಿಡು ಆವಡು ನಂಡ ಇನಿ ಗಟ್ಟ ಸಮಾಜದ ಹಾಲ್ನೇ ನಾಡೊಂದೊಳ್ಳೆ ಈ ಮೂಲಕ ಮುಲ್ಪ ಸಂಘಟಕರಲ್ಲಂಚನೆ ಅವೊಂದು ವ್ಯವಸ್ಥಿತ ಇರ್ತೀರಿ ಎಡ್ಡೆ ರೀತಿಡು ಬಂಡ ಇನ್ನು ಗಟ್ಟಿ ಸಮಾಜ ಈ ಭಾಗಡು ಸೋಮನಾಥ ದೇವೇರನು ಭಾರಿ ಐಕ ದಣ್ಣ ಸಂಬಂಧ ಉಂಡು ಬಂದ್ಬೇರು ಐಟ ಮಸ್ತ್ ದನ ಉಂಟು ಇನ್ನು ಉವೇ ಎಡ್ಡೆ ಕಾರ್ಯಕ್ರಮ ಅವಡಂಡಲ ಇನ್ನು ಆ ಸಮಾಜದಕ್ಕೆಲ್ಲ ಆತ ಪವಿತ್ರತೆಡು ಅಲ್ತ ಪ್ರಸಾದ ಕೊಣತದು ಮದಿಮೆ ಅವಾರ್ಡ್ ಇಲ್ಲೋಕೆಲ್ಲ ಅವಾರ್ಡ್ ಸುಭ ಹೂವು ಕಾರ್ಯಕ್ರಮ ಮಂಡಲ ಈ ತೊಂದಿ ಎಡ್ಡೆ ರೀತಿಡು ಆ ದೇವರನ್ನ ಆರಾಧನೆ ಮಲ್ತೊಂದು ಮಲ್ಪುರಚಿನ ಶುಭ ಕಾರ್ಯಕ್ರಮವು ಅವು ಒಂದು ಗಟ್ಟಿ ಸಮಾಜ ಅಂದೇ ಪಣ್ಣಲ್ಲಿ ಬೇತೆ ವಾ ಸಮಾಜ ಎಲ್ಲ ಈ ತೊಂದಿ ಪೊರ್ಲೋಡು ಆಯ್ನ ಆರಾಧನೆ ಮಲ್ಪುರಂಚಿನ ಸಮಾಜ ಪಂಡ ಅವು ಗಟ್ಟ ಸಮಾಜ ಅಂಚಾದ ಅಂಚನೆ ಆಗ್ಲ ಸ್ವಚ್ಛತೆ ಪ್ರತಿ ಒಂದು ಕೆಲಸನ್ನ ಐನ ಎಡ್ಡೆ ವ್ಯವಸ್ಥಿತ ರೀತಿಯಲ್ಲಿ ಮಲ್ತೊಂದುಳ್ಳಾರು ಇನಿ ಸಮಾಜನು ಇಡೀ ಜಿಲ್ಲಾ ಮಟ್ಟದ ಸಂಘಟಿತರಾದ ಎಡ್ಡೆ ರೀತಿ ಮಲ್ತೊಂದು ಸಂಘಟನೆ ಅದು ನನಾತ್ ಇಡೀ ಜಿಲ್ಲೆದ ರಾಜ್ಯಡು ದೇಶೋಡೆ ನಿಖಲ ಸಂಘಟನೆ ಬೊಳೆವಾಡು ಕಣ್ಣಿಗೆ ತೋಜುನೇನ ಮಾತ್ರ ನಮ್ಮನಂಚಿನ ಈ ಸಮಾಜ ಆಂಡ ನಮ್ಮ ಕಣ್ಣಿಗೆ ತೋಜಂದಿನ ಅವೇತೋ ಸತ್ಯೋಲು ನನ್ನ ಅನ್ವೇಷಣೆ ಆಯರೈತಿನಂಚಿನ ಏತೋ ಸತ್ಯೋಲು ಬೃಹದಾಕಾರವಾದ ಇತದು ಇತ್ತ ನಮಕ್ ಕಣ್ಣಿಗೆ ತೋಜಿದನೆ ಖಾಲಿ ಒಂಜಿ ಕವಡ ಕಾಸುದಾತ್ರ ಮಾತ್ರ ಅಂದ ಪಂಡದು ಯಾನು ಈ ಸಂದರ್ಭಡು ಪಣಿಯರ ಇಚ್ಛೆ ಪಡೆpe ಸಮಾಜ ಉವೇ ಸಮಾಜ ದುಂಬು ಬರಡು ನಂಡ ನಮ್ಮ ಸಮಾಜ ಉವೇ ಸಮಾಜ ಆಕಲು ಶೈಕ್ಷಣಿಕವಾದ ಆರ್ಥಿಕವಾದ ಸಾಮಾಜಿಕವಾದ ಪ್ರತಿ ಒಂದು ಕ್ಷೇತ್ರೊಡ್ಲ ದುಂಬು ಬತ್ತನ್ನ ಮಾತ್ರ ಅವು ಪ್ರಗತಿ ಒಂದನಂಚಿನ ಸಮಾಜ ಅಂದ ಪಣಿಯರ ಜನಕಲು ಪನ್ಪೇರು ಐಕ್ಯ ಪನ್ಪಣಿ ಮಾತೆರೆಗಳು ಶಿಕ್ಷಣ ಬೋರ್ಡು ಶಿಕ್ಷಣ ಇತ್ತನ ಮಾತ್ರ ಆ ಸಮಾಜ ದುಂಬು ಬರ್ಪಣು ಒಂದು ಆಂಡ ನಮ್ಮ ಹಿರಿಯಕಲು ಗಟ್ಟಿ ಸಮಾಜದಕಲು ಮಾತ್ರ ಎಡ್ಡ ಶಿಕ್ಷಣೋಡು ದುಂಬು ಬರಡು ಒಂದು ಪಂಡದು
ಎಡ್ಡ ಒಂಜಿ ಉದ್ದೇಶ ಅನ್ನೋದಿದ್ದು ಒಂಜಿ ಸಂಘವನ್ನು ಕಟ್ಟಿರು ಸುಮಾರು ವರ್ಷ ಆಂಡ ಕೆಲವು ಜನಕಲ್ನ ನಮ್ಮ ಸಮಾಜದ ಹಿರಿಯಕಲ್ನ ಬಡ ಜೋಕಲ್ನ ಅಪ್ಪೆಮ್ಮನಕಲ್ನ ಮನಸ್ಸನ್ನು ಪಂಡ ಒಂಜಿ ಸೀಮಿತವಾಯಿನ ಮಟ್ಟೊಡೆ ಉಂಟುದೊಂದು ಪಂಡದು ತೋಜುಡು ದಾಯಂದು ಪಂಡ ನಮ್ಮ ಜೋಕುಲೆಗ್ ಶೈಕ್ಷಣಿಕವಾದ ವಾರೀತಿ ಇತ್ಯದ ಒಂಜಿ ಮಾಹಿತಿ ತಂತ್ರಜ್ಞಾನ ಇಗೊಟ್ಟು ವಾರೀತಿದ ಶಿಕ್ಷಣ ಕೊರಡೊಂದು ಪಂಡದು ನನ್ನಲ್ಲ ನಂಗೆ ಚಿಂತನೆ ಬೈಜಿ ಒಂಜಿ ಬೃಹದಾಕಾರವಾಯಿನ ಒಂಜಿ ಆನೆಯನ್ನು ನಮ್ಮ ಒಂಜಿ ಉದಾಹರಣೆ ತೊಂಡ ಆನೆಡಿ ಇತ್ತನಾಥ ಶಕ್ತಿ ವಾ ಪ್ರಾಣಿಗಳ ಇಜ್ಜಿ ಒಂಡ ಈ ಬಿಲ್ಡಿಂಗ್ನ ಒಂಜಿ ನಿಮಿಷ ಹಿಡಿದು ಅವು ನೆಲಸಮ ಮಂತು ಪಾಡು ಆಂಡ ಐತ ಒಂಜಿ ವೀಕ್ನೆಸ್ ಬಂಡ ಎಲ್ಲಿ ಪುನಗನೆ ಆನೆದ ಕಿನ್ನಿ ಒಂಜಿ ರಡ್ಡು ದಿನ ಅಥವಾ ಮೂಜಿ ದಿನ ನಾನೇ ಆ ಮಾವು ತೆಕ್ಕೊಳೋದು ಸಂಕಲೆಡ್ ಒಂಜಿ ಕಾರ್ಗೆ ಒಂಜಿ ಸಂಕಲೆ ಪಾಡ್ದಾಗಿ ಕಟ್ಟದು ಉಡುಪೆ ದಿನಾಲ ಒಂಜಿ ದಿನ ಸಂಕಲ ಪಡ ಕಟ್ಟದಾಯಿ ಬೊಕ್ಕ ಐನು ಒಂಚ ಪಿದಾಯಿ ಪಾರೆ ಒಂತ ತಿರ್ಗರ ಉಡುಪುಡು ಆ ರೀತಿದ ಮೈಂಡ್ ಸೆಟ್ ಮಲ್ಲಾಯಿನ ಮುಟ್ಟಲ ಆನೆಗೆ ಸಟ್ಟಾದ ಉಪ್ಪುಡು ಏತ್ ಜೋರಿತ್ತಿನಲ್ಲ ಆನೆ ಐತ ಬೇಲೆ ಮಂತದ ಐತ ದಿನಚರಿ ಮಂತದ ಅದು ಪಿದಾಯಿ ಬಣ್ಣಾಗ ಆ ಒಂಜಿ ಸಂಕಲನೆ ಕಾರ್ಗೆ ಪಾಡ್ದು ಕೂಡಲೇ ಐತ ಒಂಜಿ ಪವರ್ ಪೋಯ್ಲಕನೆ ಮೈಂಡ್ ಈ ಸಂಕಲ ಗುರಿ ಕೂಡಲೇ ಎಂಕ ಪವರ್ ಇಜ್ಜಿಂದೆ ಬಂಡದು ಐತ ಮಂಡೆಗೆ ಹೋಗ್ಬೋದು ಅಂಚ ಆನೆದ ಇತ್ತಿನಂತಿನ ಶಕ್ತಿ ನಮ್ಮ ಸಮಾಜದ ಪ್ರತಿ ಒಂಜಿ ನಮ್ಮ ಜನಕಲೆಯೆಲ್ಲ ಉಂಡು ಒಂದು ಪಂಡದ ಐತ ಒಂಜಿ ಭಾವಾರ್ಥ ದಾಯಂದು ಗೊತ್ತುಂಡೆ ನಮ್ಮ ಸಮಾಜಡು ಕೆಲವು ಜೋಕುಲು ಇಂಜಿನಿಯರ್ ಆಪೇರು ಕೆಲವು ಜೋಕುಲು ಡಾಕ್ಟರ್ ಆಪೇರು ಕೆಲವು ಜೋಕುಲು ಪ್ರತಿ ಒಂಜಿ ಕ್ಷೇತ್ರಗಳು ದುಂಬು ಪೋಂಡಲ ಒಂಜಿ ಸಾರ್ವಜನಿಕವಾಯಿನ ಸಂಸ್ಥೆ ಆವಡು ಇತ್ತ ಸರ್ಕಾರದ ಕೆಲವು ಯೋಜನೆಗಳು ಪ್ರತಿ ಒಂಜಿ ಕ್ಷೇತ್ರಡ್ಲ ನಮ್ಮ ಶೈಕ್ಷಣಿಕವಾದ ದುಂಬು ಬಂದಾಗ ಪ್ರತಿ ಯಾನೊಂಜಿ ಕೋಡಂಜಿ ಉಡುಗಡ ದಿಕ್ಕಿನ ಕೇಂಡೆ ಬಾಲ ಈ ನನ್ನ ದುಂಬುಗು ದಾದ ಒಂದು ಇಜ್ಜಿ ಯಾನು ಸೈಂಟಿಸ್ಟ್ ಆಪ ಅಂದು ಬಂಡೆ ಎಂಟು ಭಾರಿ ಖುಷಿ ಆಂಡು ನಮ್ಮ ಸಮಾಜಡು ಈ ಏರಿಯಾಡು ಸೈಂಟಿಸ್ಟ್ನಾಗ್ಲು ಅಂತ ಕಮ್ಮಿ ಅಂಚಾಡ್ದು ಪ್ರತಿ ಒಂಜಿ ಕ್ಷೇತ್ರ ನಮ್ಮ ಒಂಜಿ 10 ಜನಕ್ಕೆ ಒಂಜಿ ಉದ್ಯೋಗ ಕೊರ್ಪುನ ಕ್ಷೇತ್ರ ಆವಡು ಒಂಜಿ 500-1,000 ಜನ ಇತ್ತನ ಒಂಜಿ ಸಂಸ್ಥೆಡು ಮಲಮಲ್ಲ ಪೋಸ್ಟುಡು ಆ ಒಂಜಿ ಉದ್ಯೋಗನ ದೆತ್ತೊನ್ನ ಅಂಚಿನ ಆವಡು ಅಂಚಿನ ಕ್ಷೇತ್ರಗಳಿಗೆ ಹೋದು ನಮ್ಮ ಜವಣ್ಯರ ನಮ್ಮ ಜೋಕುಲು ಎಡ್ಡೆ ಉದ್ದೇಶದ ದುಂಬು ಬತ್ತಂಡ ಬಾರಿ ಎಡ್ಡೆ ಅಂದು ಪಂಡದು ಎನ್ನ ಒಂಜಿ ಅನಿಸಿಕೆ ಬೊಕ್ಕ ಕೆಲವು ಜನದ ನಮ್ಮ ಮಂಡ್ಯಡು ನಮ್ಮ ಜೋಕುಲು ಇಂಜಿನಿಯರ್ ನಮ್ಮ ಜೋಕುಲು ಡಾಕ್ಟರ್ ಅಂಡಲ ಒಂಜಿ ಆಸ್ಪತ್ರೆ ಇಡ್ಬೋದು ಏತೋ ಜೋಕುಲ್ನ ಆರೋಗ್ಯದ ಬಗ್ಗೆ ಒಂಜಿ ಚಿಂತನೆ ಮಂತದ ಅಕಲೆಗೆ ಒಂದು ಕೆಲವು ಜನ ಇಂಜಿನಿಯರ್ ಆಗಿ ಕೂಡಲೇ ಅಕಲು ಪಿದಾಯೂರು ಪೋರ್ದು ಬೇಕು ಅಕಲ್ನ ಅಪ್ಪಮ್ಮನ ಗುರ್ತಾನೆ ಪೂಜಿ ಅಂಚಿನ ಒಂಜಿ ಧಾರ್ಮಿಕವಾಯಿನ ನಮ್ಮ ಒಂಜಿ ಕೂಡುಗಟ್ಟದ ಸಮಾಜ ಒಂಜಿ ದುಂಬುದ ಕಾಲೋಡು ಅಪ್ಪೆಮ್ಮೆ ಬೊಡೆದಿ ಜೋಕುಲು ಮೆಗ್ಗಿ ಪಲಾಯನಕಲು ದುಂಬು ಒಟ್ಟಿಗೆ ಇತ್ತನ ಅಂಚಿನ ಒಂಜಿ ಕಾಲ ಇತ್ತಲು ಆಡ ಇತ್ತೆ ಮದುವೆ ಆಗಿ ಕೂಡಲೇ ಮೆಗ್ಗಿ ಪಲಾಯನಕಲು ಒಂಜಿ ಏಳೆನ್ ಮಜ್ಜನ ಇತ್ತೇರ್ನ ಬೇತ ಇಲ್ಲು ಕಟ್ಟದು ಅಕಲ್ನಕಲ್ನೇ ಒಕ್ಕೊಂಜಿ ಸಂಬಂಧ ಪಂಪುಣನೆ ಒಂಜಿ ಕಡಿದು ಹೋತಲು ಆಂಡ ಇತ್ತೆ ತೂನಾಗ ಗಟ್ಟಿ ಸಮಾಜದ ಒರಿಯನ ಮೋನೆ ಬುಕ್ಕರ ತೂವಡೊಂದ ನಮ್ಮ ಈ ಸಂಘಕ್ಕೆ ಬರೋಡು ಒಂದು ಪಂಡದು ನಮಗೆ ತೋಜೊಂದು ಬರ್ಕೊಡು ಅಂಚಾರ್ದ ಹತ್ರ ನಮ್ಮ ಎಂಚಿನಲ ಆವಡು ನಮ್ಮ ಒಂಜಿ ಪ್ರೀತಿ ವಿಶ್ವಾಸ ಬೋಡು ನಮ್ಮ ಮೆಗ್ದಿ ನಮ್ಮ ಪಲ್ಲೆ ನಮ್ಮ ಒಂಜಿ ಬಾಂಧವ್ಯನು ದುಂಬು ಕೊನೊಂಡ ಅವು ನಮ್ಮ ದುಂಬುದ ಜೋಕುಲೆಗಲ ಅವು ಸಾಧ್ಯ ಆಪುಂಡು ಆ ಪ್ರೀತಿ ವಿಶ್ವಾಸ ಒರಿಯರ ಸಾಧ್ಯ ಆಪುಂಡು ಒಂದು ಪಂಡದು ಯಾನು ಎನ್ನುವೆ ಬೊಕ್ಕೊಂಜಿ ವಿಚಾರ ಅಂದು ಪಂಡ ನಮ್ಮ ಸಮಾಜಡು ನನಲ ಇಡೀ ಸಮಾಜಡು ನಮ್ಮ ದುಂಬು ಬರೋಡು ಒಂದು ಪಂಡ ಖಾಲಿ ಒಯ್ತು ನೂಕುನತ್ತಿ ಶೈಕ್ಷಣಿಕವಾದ ದುಂಬು ಬರಡು ಶೈಕ್ಷಣಿಕವಾದ ದುಂಬು ಬತ್ತಿ ಕೂಡಲೇ ಮಾತ ಕ್ಷೇತ್ರಗಳ ದುಂಬು ಬರೆಯೋದು ಸಾಧ್ಯ ಆಗೋದು ಆಂಡಲ ಗಟ್ಟಿ ಸಮಾಜ ಅವಡು ಇತರ ಸಮಾಜ ಅವಡು ನಮ್ಮ ತುಳುನಾಡದ ಜನಕಲು ಪಠ್ಯೇತರ ಚಟುವಟಿಕೆಡು ಭಾರಿ ಒಂಜಿ ಇಂಟೆಲಿಜೆಂಟ್ ಎಂದು ಪಂಡದು ನಮಗೆ ತೋಜಿದು ಬರ್ಬೋದು ಉದಾಹರಣೆಗೆ ನಮ್ಮ ಹರೀಶ್ ಕುಮಾರ್ ಅವಡು ಆರು ನಿಜವಾದಲ ಒಂಜಿ ಗ್ರಾಜ್ಯುಯೇಟ್ ಆದ ಒಂಜಿ ಫೈನಾನ್ಸ್ ಮಂತದ ತನ್ನ ಒಂಜಿ ಕಾರ್ಯಕ್ಷೇತ್ರ ಇತ್ತುಂಡಲ ಒಂಜಿ ಧಾರ್ಮಿಕವಾಯಿನ ಚಿಂತನೆದ ಮುಖಾಂತರ ಒಂದು 10 ಜನಕ್ಕೆ ಉಪಕಾರ ಆವಡು ಯಾನು ಎಂಚ ಈ ಸಮಾಜದ ಒಂಜಿ ವ್ಯಕ್ತಿ ಆತನೆ ಆ ರೀತಿದ ಮುಖಾಂತರ ಇಡೀ ಸಮಾಜಡು ಒಂಜಿ 10 ಜನಕ್ಕೆ ಒಂಜಿ ಬೇಲೆ ಕೊಡ್ದಾವಡು ಒಂಜಿ 4 ಜನಕ್ಕೆ ಏತೋ ಜನಗಳಿಗೆ ಒಂಜಿ ಉದ್ಯೋಗ ಕೊರ್ಪುನ ಮುಖಾಂತರ ಇಡೀ ಧಾರ್ಮಿಕ ಚಿಂತನೆಯ ಪುಟ್ಟವನ ಮುಖಾಂತರ ಇಡೀ ಒಂಜಿ ಜನಮಾನಸಡು ಹರೀಶ್ ಕುಮಾರ್ ಎಂದು ಬಂಡನ ಮಾತೆರೆಗಳು ಗೊತ್ತಿತ್ತು ನಂಚಿನ ವಿಚಾರ ಆ ರೀತಿ ಬರ್ಪುನಿ ಬಂಡ ಇಂಕ ಭಾರಿ ಖುಷಿ ಆಂಡು ದಾಯಿನ ಗೊತ್ತುಂಡೆ ಆರಂಗಿ
ಹಿತಚಿಂತೆಗೆ ಧಾರ್ಮಿಕವನಿ ನಮ್ಮ ಉಳ್ಳಾಲ್ತಿ ಧರ್ಮರಥದ ಕ್ಷೇತ್ರಗೂ ಒಂಜಿ ಅಲ್ಪ ಮುಖಾಂತರ ಅವೊಂಜಿ ಸಂಪೂರ್ಣವಾಯಿನ ಒಂಜಿ ಅಲ್ಪ ಬೆಳವಣಿಗೆ ಆವಡುಂದಂಡ ನಮ್ಮ ಹರೀಶ್ ಕುಮಾರ್ನ ಪಾತ್ರ ಅಲ್ಪ ಮುಖ್ಯ ಇತ್ತಂದು ಭಾರಿ ಖುಷಿ ಆಪುಂಡು ಹರೀಶೇರನ್ನು ಬಂಡಡ ಏರೆಗಳು ಒಂಜಿ 10-15 ವರ್ಷದ ಗೊತ್ತು ಬಂದು ಆನತ್ತ ಹರೀಶ್ ಕುಮಾರ್ ಎಂದು ಬಂಡಡ ಇಡೀ ಉಳ್ಳಾಲ ಕ್ಷೇತ್ರಡು ಮಾತ್ರ ಎಲ್ಲ ಗೊತ್ತುಂಡು ಅದೇ ರೀತಿ ಸೋಮನಾಥ ಕ್ಷೇತ್ರಗೂ ಚಂದ್ರಮಂಡಲ ರಥವನ್ನ ಒಂಜಿ ಅರ್ಪಣೆ ಮನ್ಪರೆ ಕಾರಣೀಭೂತರಂತನಾರು ಜಾಣಿಗೆ ಸಮಾಜದೋಡು ಹರೀಶ್ ಕುಮಾರ್ ಅರೆಲ್ಲ ಈ ಸಮಾಜದ ಲೆತ್ತು ನೀಡಿದ ಒಂಜಿ ಎಂಟು ಬಾರಿ ಆರೊಂಜಿ ನಮಕ್ ಮಾರ್ಗದರ್ಶಕರಾವಡು ನಮ್ಮ ಈ ಸಮಾಜಗೂ ಎಂಚಿನ ಒಂಜಿ ಸಹಕಾರ ಬೋರ್ಡ ಪ್ರತಿಯೊಂದು ಕಲಾರು ಸಹಕಾರ ಕೊರ್ಪುನಾರು ಅದೇ ರೀತಿ KT ಸುವರ್ಣರಾವಡು ಬಸ್ಸಿ ಪಡ್ಪುವಡು ಅದೇ ರೀತಿ ಅಲ್ಪ ಉಪನ್ಯಾಸಕರು ಉಳ್ಳೇರು ಬ್ಯಾಂಕ್ದಾರು ಉಳ್ಳೇರು ಸುಮಾರು ಕ್ಷೇತ್ರದ ವಿವಿಧ ಕ್ಷೇತ್ರಡು ಬೇತೆ ಬೇತೆ ಕ್ಷೇತ್ರಡು ಪರಿಣತಿ ಪಡೆದ ಕಲೆನ ಈ ಚಾವಡಿದು ಲೆತ್ತದು ಮುಲ್ಪ ಕುಲ್ಲದು ಅಕಲ್ನ ಬಾಯಿದ ರಡ್ಡು ಪಾತೆರ ಕೇಮ್ನಂಚಿನ ಯೋಗ ಸುಯೋಗ ಒಂದು ಮಾತ ನಮ್ಮ ಸಮಾಜದ ಕಲೆ ತಿಕ್ಕನಂಚಿನ ಯೋಗ ಅಂತ ಪಂಡದು ಎನ್ನದು ಒಂಜಿ ಪಠ್ಯೇತರ ಚಟುವಟಿಕೆದ ಮುಖಾಂತರ ಪಂಡ ನಮ್ಮ ಓರ್ಲ ಪೋದು ಬರುವ ಅಂತ ಪಂಡ್ಪುಣಕ್ಕೆ ಒಂಜಿ ಕಥೆಯನ್ನು ಪಂಡದು ಯಾನಿ ಮುಗಿಪುವೆ ಒರಿ ಹೈದರಾಬಾದ್ ಒಂಜಿ ನಿಜಾಮ್ ಇತ್ತೆಗೆ ನಿಜಾಮೇ ಹಿಂದೂ ಧರ್ಮದ ಮಾತ ಪಂಡಿತರನ್ನು ಲೆತ್ತದು ಒಂಜಿ ಆಜ್ಞೆ ಕೊರಿಯಗೆ ನಿಖಲು ಸೂರ್ಯಗ್ರಹಣ ಚಂದ್ರಗ್ರಹಣ ಏಪ ಆಪುಂದು ನಿಖರವಾದ ನಿಖಲು ಪಂಪರು ಆಂಡ ಯಾನೊಂಜಿ ನಿಖಲೆ ಪ್ರಶ್ನೆ ಕೊರ್ಪೆ ಈ ಭೂಕಂಪ ಏಪ ಆಪುಂಡು ಐದು ನಿಖಲು ಪನ್ನೋಡು ಅವು ಮೀನಿ ಕರೆಕ್ಟ್ ಪಂಡಿತರನಾಡ ನಿಖಲೇನು ದೆತ್ತು ಬಾಕಿದ ಧರ್ಮಜ್ಞಾನ ಮತಾಂತರ ಮನ್ಪು ಯಾನ್ ಪಂಡೆಗೆ ಆತ ಕೊಡ್ತಾನಗ ಮಿಕ್ಲೆ ಮಾತ ಪಂಡಿತರನಕಲೆ ಬೋಡಿಗೆ ಅಂದು ದಾದ ಮಲ್ಪುನಿ ಪನ್ಪುಣಗ ಅಪ್ಪಗವರಿಗೆ ಗೋಪಾಲ ಭಟ್ಟಿ ಕರ್ನಾಟಕ ಇನ್ನು ಪನ್ಪುಣೆ ಹೈದರಾಬಾದ್ ರೀತಿಗೆ ಈ ಪಂಡಿತೇರನಕಲು ಮಾತ ಒಟ್ಟಿಗೆ ಪೋದು ಹಾಗೆ ದಗ್ಗ ಸಲಾಂ ಪಾಡ್ದು ಎಂಚಾಂಡಲ ನಮ್ಮ ಒಂಜಿ ಧರ್ಮನು ಒಂಜಿ ಒರಿಪಾವು ಮಾರ ಎಂದು ಪಂಡಗ ಆತ ಕೊಡ್ತಾನ ಗಾಯ ಪಂಡೆಗೆ ಎಣ್ಣನ ನಿಖಲು ಗುರು ಒಂದು ಒಪ್ಪೋಡು ಗುರು ಒಂದು ಒಪ್ಪುಂಡ ಮಾತ್ರ ಈ ಪಂಥ ಒನ್ನೊಡ್ದು ಯಾನು ಪಾರಾತ ಅನ್ಪಡು ಅಂಚಾಡ್ದು ಯಾನು ಎಂಚ ಪನ್ಪೆ ಅಂಚನೆ ಎನ್ನೊಟ್ಟಿಗೆ ಬರೋಡು ಪಂಡದು ಪೋಯ್ ತೂಕ ಅಂದು ಪಂಡದು ನಿಜಾಮ ನಡಿ ಪೋಯರಿಗೆ ನಿಜಾಮ ನಡೆ ಪೋದು ತೋನಾಗ ಇರ್ನ ನಿಜಾಮರ ಇರ್ನ ಪ್ರಶ್ನೆಗೆ ಉತ್ತರ ಕೊರಿಯರೆ ಎಂಕಲ ಕಾತರರಾದು ಉಲ್ಲ ಕೇಳಿ ಇರ್ನ ಪ್ರಶ್ನೆನೆಂದು ಅಂಚಾಂಡ ಪಲ್ನ ತೂಕ ಅಂದು ಪನ್ನಾಗ ಆರು ಬಂಡೇರಿಗೆ ಭೂಕಂಪ ಆಪುನೇನು ಮಾತ ಪನೊಲಿ ಆಂಡ ನೆಟ್ಟೊಂದು ಸಮಸ್ಯೆ ಉಂಡು ಅವೇ ಎಂದು ಪಂಡದು ಎಂಕ ಉತ್ತರ ಕೊರ್ರೆ ಅಂದು ಪಣದು ತೋಜುಡು ಪಂಡ ಎಂಕಲ್ನ ಹಿಂದೂ ಧರ್ಮೋಡು ಏತು ಸಾವಿರ ಜನ ತೈತುಂಡಲ ಅಕಲೇನು ಎಂಕಲು ಪೊತ್ತದು ಬಿಡ್ಪ ಅಂಚಾರದ ಅಕಲ್ನ ಉಪದ್ರ ಪೂಜಿ ಆಂಡ ನಿಖಲ್ನ ಧರ್ಮೋಡು ಮಾತ ಭೂಮಿ ದಡಿಗೆ ಪಾಡ್ದು ಕೌಪು ಬರತ್ತ ಅಕಲೇ ಪೋದು ಈ ಭೂಮಿ ದಡಿತು ಭೂಕಂಪನ ಅನ್ಕೊಂಡಿದ್ದು ಪಂಡದು ಪಣ್ಣಾಗ ನಿಜಾಮೇ ಪಂಡೆಗೆ ಒಂದು ಯಾವ ನಿನ್ನ ಉತ್ತರ ಇದನ್ನ ಸೀದಾ ಪೋಲ ಅಂತ ಬಂಡದು ಅಂಚಾಡ್ದು ಇನ್ನೊಂದು ಉತ್ತರ ಹೆಂಗೆ ಅದು ಇತ್ತಂಡಲ್ಲ ಒಂಜಿ ಕಾಲಗೂ ಸರಿಯಾದ ಒಂದು ಉತ್ತರ ಕೊರ್ಪುನಂಚಿನ ಒಂಜಿ ಜಾನ್ಮೇನು ಮೆರೆಯಿನ ಆ ಒಂಜಿ ಗೋಪಾಲ ಭಟ್ಟ ಕರ್ನಾಟಕ ಇಂದು ಪನ್ಪುಣ ಕೆಲವು ಚಿಂತಕರು ನಮ್ಮ ಸಮಾಜದ ಉಲ್ಲೇರು ಒಂಜಿ ಸಂದಿಗ್ಧ ಪರಿಸ್ಥಿತಿದು ಒಲ್ಪಲ ಪೋದು ಬರುವೇರು ಎಂದು ಪನ್ಪುಣಕ್ಕೆ ಒಂಜಿ ಮಾರ್ಗದರ್ಶನ ಉತ್ತರವನ್ನು ಪಡೆದು ಅವಕಾಶಗೂ ಸೋಮನಾಥ ಯೋಜನಾ ಸಂಘದ ಕ್ರೀಡೋತ್ಸವ ಈ ಕಾರ್ಯಕ್ರಮಡು ಇನ್ನಿತ ದಿನ ಭಾಗವಹಿಸಲಿಕ್ಕೆ ಅವಕಾಶ ತಿಕ್ಕಿನ ಮಸ್ತ್ ಖುಷಿ ಅಂಡೆ ಅವೇಲಕ ಹಿಂಗೆ ಕಾರ್ಯಕ್ರಮ ಮಾತ 2 ಇಯರ್ ಆತಿಜಿ ಸೊ ಲಾಸ್ಟ್ ಇಯರ್ ಒಂದು 2 ವರ್ಷದ ದುಂಬು ಬತ್ತಿತ್ತು ಹೆಂಗೆ ಖುಷಿ ಅಂದ ಮಸ್ತ್ 5 ಬೊಕ್ಕ ಅಂತ ಇನ್ನೇ ಬರೋದಿಲ್ಲ ಎಂಕ್ಲನ ಈ ಜಾತಿದಾಗ ಈತು ಮಾತೆಲ್ಲ ಒಟ್ಟಾದ ಸೇರು ನಂಚಿನ ಈ ಸಭೆಟ್ಟು 2 ಇಯರ್ ಹೆಂಗೆ ಹೊಸತ ಅವಕಾಶ ಈ ಜಾತಿದ ಫಂಕ್ಷನ್ ಹೊಸದ ಅವಕಾಶ ಮಸ್ತ್ ಖುಷಿ ಅಂಡೆ ಅವೇಲಕ ಪ್ರತಿಭಾನ್ವಿತ ನಮ್ಮನ ಜಾತಿರೇ ಇತ್ತಿನ ಸುಮಾರು ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಒಂದು ಎಡ್ಡೆ ವೇದಿಕೆ ಆದುಂಡು ಐಟ್ಲ ಮಸ್ತ್ ಖುಷಿ ಉಂಡು ಎನ್ನಂಚಿನ ಐತೆ ಈ ಸ್ಟೇಜ್ ದೂನಾಗ ಹಿಂಗೆ ಸತ್ಯವಂಡ ಪಾತ್ರ ಪೋಡಿಗೆ ಒಂದಿದ್ದೀನಿ ಮತ್ತೆ ಎಂತ್ರಿಯಾನ ಫಸ್ಟ್ ಪೋಡಿಗೆ ಅಂದೆ ಯಾಕಂದ್ರೆ ಹಿಂಗೆ ಇಂಚ ಈ ರೀತಿ ಪಾತ್ರದ ಗೊತ್ತಿ ಸುಮಾರು ಗೊತ್ತಿತ್ನಾಗ್ಲಿ ಎನ್ನೋದು ಒಟ್ಟಿಗೆ ಇರ್ತೇವೆ ಅಂಚ ಐಟ್ಲ ಮಸ್ತ್ ಖುಷಿ ಉಂಡು ಇಂಚ ನಿಕ್ಲು ಮಾತು ತೀರ ಏನಿಟ್ಲ ಪ್ರತಿಭಾನ್ವಿತ ವ್ಯಕ್ತಿ ನನ್ನೆಲ್ಲ ದುಂಬುಗಳ ಸುಮಾರು ಜನ ಇಂಚೆನೆ ನಿತ್ತು ಬರಡು ಸುಮಾರು ಜೋಕುಲು ನನ್ನ ಬುಳ್ತಂದು ಇತ್ತೆ ಯಾನು ಲಾಸ್ಟ್ ಟೈಮ್ ನಿಕ್ಲು ತೂದ ಪರ ಗೊತ್ತಿದ್ದಿ ಯಾನು ಮೂರನೇ ಹೆಂಗೆ ಈಟ ಮಟ್ಟ ಗೊತ್ತಿದ್ದೆ ನನ್ನ ಗಟ್ಟಿಗೆ ನೆಟ್ಟು ಈತು ಮಲ್ಲ ವ್ಯಕ್ತಿನಗಳು ಉಳ್ಳಿರಲಿ ಯಾನಿತ್ತು ಒಂಜಿ ಜನತ ವಿಷಯ ಮಾತ್ರ ಬರ್ತಾರೆ ನಾರಾಯಣ ಬಂದು ಕೆಲವರಿಗೆ ಗೊತ್ತು ಕುಂಬ್ಳೆ ಸೈಡ್ ಹಿಡಿದು ಬರ್ತಾನದು ಹೆಂಗೆ ಗೊತ್ತುಜಿ ಏರ್ನ ಪದಾರ ಗೂಗಲ್ ನಾಡ್ಲೆಲ್ಲ ಫಸ್ಟ್ ಸರ್ಚ್ ಬರ್ಪಣದು ಹೆಂಗೆ ಗೊತ್ತುಜಿ ಬಟ್ ಇನಿಬೋದು ತೂಲೆ ನಾರಾಯಣ ಬಂತನಾರು ಕುಂಬ್ಳೆಡು ಉಳ್ಳೇರು ಆರ್ನ ಫಸ್ಟ್ ನಾಡ್ನ ನಿಕ್ಲೆ ಫಸ್ಟ್ ಬರೋದೊಂದು ಲಂಡನ್ ಯೂನಿವರ್ಸಿಟಿ PhD ಮಂತನದು ಹೆಂಗೆ ಖುಷಿ ಅನ್ ಆ್ಯಕ್ಚುಲಿ ನಾನು ಇನ್ಸ್ಪೈರ್ ಆದೆ ಮಸ್ತ್ ಫಾಲೋ ಮನ್ಪೇರೆ ಮಸ್ತ್ ಟ್ರೈ ಮಂತ ಆಡೆ ಮುಟ್ಟೆ ನಮಗೆ ಎತ್ತಿರ ತೀರ ಅಂದು ಬಟ್ ಅಂಚಿನಾಕ್ಲೇನೆ ಒಂದು ಇನ್ಸ್ಪಿರೇಷನ್ ಇದು
ನಮಕ್ ನಲ್ಲ ನಲ್ಲ ಮಿತ್ತು ದುಂಬು ಬೋಲಿ ನಟ್ಟು ನಮ್ಮ ನೈಟ್ ನಮ್ಮನ್ನು ಒಟ್ಟಿಗೆ ಇಟ್ಟಾಗ ಸುಮಾರು ಜನ ಉಳ್ಳೇರು ನಮ್ಮ ತುಯ್ಯನ ಮಲ್ಲ ನೆಟ್ಟು ಉಳ್ಳೇರು ಖಾಲಿ ಕೆಲಸದ ವಿಷಯ ಇಡತ್ತೆ ಇಂಚಿನ ಕಾರ್ಯಕ್ರಮನ ಇಂಚ ಈ ರೀತಿ ಸೆಟ್ ಮಂತ್ ಕೊರ್ದು ಈ ಮೆಕ್ಲನ್ನು ಮೆಚ್ಚೋಡು ಈತ್ ವರ್ಷ ಒಂಜಿ ದಾಲ ಇದು ಕೊರತೆ ಇಜ್ಜಂದೆ ಈ ರೀತಿ ನಡಪೊಂದು ಪೋಂದುಲ್ಲೇರು ಪಂಡ ಅವು ಪ್ರಶಂಸನೀಯ. ಬಹುಶಃ ಇನಿ ಗಟ್ಟಿ ಸಮಾಜದ ಈ ಮಲ್ಲ ಕಾರ್ಯಕ್ರಮಡು ಎಂಕ ಭಾಗವಹಿಸಿರ್ತಿಕ್ಕಿನಂಚಿನ ಈ ಮಲ್ಲ ಭಾಗ್ಯಂದ ಪನಳಿ ಬ್ಯಾಗಿಂದ ಪಂಡ ಒಂಜಿ ಪೊರ್ತುಡು ಗಟ್ಟಿ ಸಮಾಜಗ್ಲ ಎಂಕಿತ್ತಿನ ಸಂಬಂಧದಾದ ಪಂಡ ಯಾನ್ ಬಾರಿ ಇಲ್ಲಿಯಡೆ ಪವಿತ್ರನ ಗೊತ್ತುಂಡು ಇನಿ ಪವಿತ್ರನೇ ಅಧ್ಯಕ್ಷ ಸ್ಥಾನ ಉಪ್ಪನ ಕಾಲಡು ಯಾನ ಅರ್ನ ಒಟ್ಟಿಗೆ ವೇದಿಕೆ ತಿಕ್ಕಿನ ಅವಕಾಶ ದಾಯ ತಿಕ್ಕಿನ ಪಂಡ ಯಾನ್ ಬಾರಿ ಎಲ್ಲಿಯಡು ಉಪ್ಪನ ಗಣೆ ಆಕಲ ಇಲ್ಲಡೆ ಸಂಘದ ಚಟುವಟಿಕೆ ಉಪ್ಪುನಗ ಅನಗ ಯಾನ್ ಬಾರಿ ಒಂಜಿ 10-12 ವರ್ಷದ ಎಲ್ಲ ಹುಡುಗಿ ಆದ ಉಪ್ಪುನಗ ಇಲ್ಲಡೆ ರಾತ್ರಿ ಜತ್ತೊಂದು ಇತ್ತಿನ ಒಂಜಿ ಹುಡುಗಿ ಆದ ಅಂಚಿನೇ ಅರ್ನೊಟ್ಟಿಗೆ ಈ ಕ್ಷೇತ್ರದ ಈ ಸಭಾಭವನದ ಅಧ್ಯಕ್ಷದ ಗಟ್ಟಿ ಸಮಾಜ ಅಧ್ಯಕ್ಷರನ್ನ ಒಟ್ಟಿಗೆ ಕೊಳ್ಳೊಂದು ದೊಡ್ಡ ಪಾತ್ರ ಅವಕಾಶ ತಿಕ್ಕಿನ ಏನ ಮಾಲ ಭಾಗ್ಯ ನಂಗೆ ಗೊತ್ತುಂಡು ಬಂದಲೆ ಇನಿ ಗಟ್ಟಿ ಸಮಾಜ ಇನಿ ಸೋಮನಾಥ ದೇವರನ್ನ ಕುಲದೇವರನ್ನ ಅದು ನಂಬಂದು ನಮ್ಮ ತೋಂದಲ್ಲ ದಯಪಂಡ ಸಮಾಜಿ ಮಾಗಣೆ ಮಸ್ತ್ ಒಬ್ಬರ ಮಾಗಣಿಗೆ ಸಂಬಂಧಪಟ್ಟ ದೇವರ ಆಂಡಲ್ಲ ಮಾತ ಸಮಾಜವ್ರದ್ದು ಜಾಸ್ತಿ ಒಂಜಿ ಪ್ರೀತಿಡು ಭಕ್ತಿಡು ನಿಷ್ಠೆಡು ಒಂಜಿ ಪ್ರೀತಿ ಸೇವೆ ಮತ್ತು ದುಪ್ಪಣಂದಾಂಡ ಅವು ನೋದು ಗಟ್ಟಿ ಸಮಾಜ ನಂಗೆ ದಯಗಿಂದ ಬಂದ ನಮ್ಮ ಇನಿ ಅಕಲ ಒಂಜಿ ಕೆಲಸ ಕಾರ್ಯಗಳ ಅಕಲ ಒಂಜಿ ಅಲ್ತ ಪ್ರಸಾದನು ಮುಖ್ಯವಾದ ದಿವಂದು ನಮ್ಮ ಅವಿನ ಮಲ್ಪೊಂಜಿ ರೀತಿ ತೋನಾಗ ನಂಗೆ ಭಾರಿ ಸಂತೋಷ ಯಾನ ಒಂಜಿ ಧಾರ್ಮಿಕ ಕ್ಷೇತ್ರಡು ಬಾರಿ ಎಲ್ಲಿಯೋಡೆ ಒಂಜಿ ಕೊರಗಜ್ಜನ ಭಕ್ತಿಡು ಬತ್ತಿದ ನನ್ನಲ್ಲ ಅಕ್ಕಣ ಏಪಲ ಯಾನ್ ದೂರ ತೋಂದು ಪುಣೆ ಅಂಚಾದ ಐಕ್ಯ ಸಂಬಂಧಪಟ್ಟಿನ ನಮ್ಮ ಆಕಳಿಗೆ ನಂಗೆ ಗೊತ್ತುಂಡು ನಮ್ಮ ರಾಣಿ ಹಬ್ಬಕ್ಕನ ಕಾಲೋಡ್ಲ ನಮ್ಮ ತಿಮ್ಮ ನಾಯಕರುಪನ ಆ ಸಂಬಂಧ ಅರಮನೆ ಇಪ್ಪುನ ನಂಗೆ ಆ ಕಾಲೋಡೆ ನಮ್ಮ ಗಟ್ಟಿ ಸಮಾಜ ಇತ್ತಿನ ಸಂಬಂಧಗಳು ತೂನಾಗ ಇನಿ ಪಿಲಾರಿ ಬಾಗುಡು ಅರಮನೆಗೆ ಉಪ್ಪನ ಸಂಬಂಧ ನಮ್ಮ ಬಾರಿ ತೂತ ಇನಿ ಗಟ್ಟಿ ಸಮಾಜ ಗಟ್ಟಿ ಆದ ಬೆಳೆದನಿ ದಯಪಂಡ ಈ ಗಟ್ಟಿ ಸಮಾಜವನ್ನು ಸಾಧಾರಣ 14 ವರ್ಷೋಡು ತುಂಬು ಸುಸಜ್ಜಿತವಾದ ಬಾರಿ ಪೊರ್ಲುಡು ಮಲ್ತದು ಇನಿ ಸಾಧಾರಣ 14 ವರ್ಷೋಡು ಬಾರಿ ಗಟ್ಟಿ ಆದ ಉಳ್ಳೇರು ಪಂಡಲ ತಪ್ಪಾವಂದು ಇನಿ ನಮ್ಮ ಅಕಲು ಒಂಜಿ ಕೆಲವು ನಂಗೆ ನಮ್ಮ ಪಿಲ್ಲರಡಾಪಿನ ಒಂಜಿ ಮಹಾವಿಷ್ಣು ಕ್ಷೇತ್ರಗೂ ಗಟ್ಟಿ ಸಮಾಜದ ಭೂಮಿನ ಕೊಡ್ದು ಮಹಾವಿಷ್ಣು ಕ್ಷೇತ್ರ ಮನ್ಪುಣ ಒಂಜಿ ಅವಕಾಶ ಎಲ್ಲ ಬಂದಲೆ ನಂಗೆ ಓ ಸಮಾಜನ ನಮ್ಗೆ ತೂನಕ ಈತ ಪೊರ್ಲುದ ರಾಣಿ ಹಬ್ಬಕ್ಕನ ಕಾಲುಡುಪ್ಪನ ಸಂಬಂಧ ತಿಮ್ಮಪ್ಪ ನಾಯಕರಿಗಾವದುಪ್ಪು ಇನಿ ಸೋಮನಾಥ ಕುಲದೇವರಪ್ಪನ ಕ್ಷೇತ್ರೊಪ್ಪು ಅತ್ತ ನನಾಪಿನ ಮಹಾವಿಷ್ಣು ಕ್ಷೇತ್ರೊಪ್ಪು ಇದು ದಾಯಕ ಗಟ್ಟಿ ಸಮಾಜ ಈತ ಸಂಬಂಧ ನಮ್ಮ ಗಟ್ಟಿ ಸಮಾಜ ಇನಿ ನಂಗೆ ಇನಿ ತೂನಗ ರಾಣಿ ಹಬ್ಬಕ್ಕನ ಕಾಲ ಮೈಲಿರ್ ದಾಯಿಗೆ ನೀತು ಸೇರಿದೇರಿ ಇನಿ ಆಣುಲು ಕಮ್ಮಿ ಆಡಲ್ಲ ಮೈಲಿ ರೀತಿ ಮಲ್ಲ ಸೇರುಡು ದಾಯಕ ಪಂಡ ಆ ಗಟ್ಟಿ ಸಮಾಜ ಗುಪ್ಪನ ರಾಣಿ ಹಬ್ಬ ಗುಪ್ಪನ ಸಂಬಂಧ ಅಂದ ಪನೊಳಿ ಇನಿ ಆಣುಲು ಕಮ್ಮಿ ತೋಜುವೆ ಆಣಲ್ಲ ಪುಂಜೋಲು ಗಟ್ಟಿಯಾದ ತೋಜುವೆ ನಾವು ಗಟ್ಟಿ ಸಮಾಜಕ್ಕೆ ಅಕ್ಕಳು ಶಕ್ತಿ ಆದುಲ್ಲೆ ಇಂಚ ಏಪ ಓಲು ಪಂಜೋಲು ಪಾರ ಸೇರ್ವೇರ ಆ ಸಮಾಜಕ್ಕೆ ಶಕ್ತಿ ಆನೂಲು 4 ನ್ಯಾಯ ಮಂತೊಂದು ಅಂಚಿಂಚಿ ಪೋದು ತಪ್ಪನ ಪಾತ್ರ ಪೋಣ ನಾನಲ್ಲ ಪುಣ್ಯ ಪಂಜೋಲೇನು ಬುಡ್ಬುಜೇರು ಅಂಚ ದುಪ್ಪಣಗೆ ಹಿಂಗೆ ಗಂಟಿ ಸಮಾಜ ಗುಪ್ಪನ ಮಹಾವಿಷ್ಣು ಕ್ಷೇತ್ರಗೂ ಏನಾನ ಜೀರ್ಣೋದ ಅಧ್ಯಕ್ಷ ಮಂದಿದೇರು ಅವಳ ಗಟ್ಟಿ ಸಮಾಜದಕ್ಕೂ ಭೂಮಿ ಕೊಡ್ತೀನಿ ಅಂಚ ದುಪ್ಪಣ ಗಟ್ಟಿ ಸಮಾಜಗಳು ಎಂಗ್ಲ ದಾದನ ಒಂಜಿ ದಾದನ ಪೂರೈರ್ನ ಕಾಳು ದಾದನ ಸಂಬಂಧ ಒಪ್ಪು ಇಜನೆಂಕಿನಿ ವೇದಿಕೆ ಬದ್ದದ ಪಾತ್ರಂಜಿ ಅವಕಾಶ ಸಿಕ್ಕಂದು ಬಹುಶಃ ನನಾತ್ ಈ ಗಟ್ಟಿ ಸಮಾಜಗೂ ನಮರ್ದ ಆಪಿನ ಅಂಚಿನ ಏನ ಒಗ್ಗೇರು ಮಸ್ತ್ ಪುಗಾರಿಯರು ಸತ್ಯ ಪನ್ಪುಣ ನಮ್ಮದಾಲ ಅಂಚೆ ಇಜ್ಜಿ ದಯ ಪಂಡ ಬಾರಿ ಬಡಪತ್ತದ ಮಿತ್ತು ಬತ್ತಿತ್ತಿನ ನಾನಲ್ಲ ದೇವ ಕ್ಷೇತ್ರೋಡು ಕೆಲವು ಆವುಡು ಪಣದ ನಮ್ಮ ದುಂಬ ತಪ್ಪೊಂದಿಲ್ಲ ಐಕೆ ನಿಖನ ಸಮಾಜದ ಸಹಕಾರಲ ಬೋರ್ಡು ಭವಿಷ್ಯಡು ಇಂಚಿನ ಕಾರ್ಯಕ್ರಮಗಳು ಈ ಕ್ರೀಡಾ ಮಹೋತ್ಸವಲು ದುಂಬ ಎಡ್ಡೆ ಕಾರ್ಯ ಸಮಾಜ ನಡಪಡು ಪಣದ ಅವಕಾಶ ಕೊರಣಿಕಲೆ ಮಾತ್ರ ಧನ್ಯವಾದ ಪಣದು ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಜೋಕುಲು ಮಾತೆಲ್ಲ ರೆಡಿ ಆತೇರು ಅಂಚಾದ ಜಾಸ್ತಿ ಪಾತ್ರ ಪೋಪುಜಿ ಒಂಜಿ ಪಾತ್ರ ಪಂದ್ರೆ ಇಚ್ಚಿ ಪಡುವೆ ದಾದಾನ್ ಪಂಡ ನಮ್ಮ ಮಾತತ್ತು ಒಂದುಲ್ಲ ಗಟ್ಟಿ ಸಮಾಜ ವರ್ಷ ಎಂಚ ಬೆಳವಣಿಗೆ ಆ ಒಂದು ಉಂಡು ಪಂಡದು ನೇಕ್ ಮಾತೆಲ್ಲ ಕಾರಣೀಭೂತರಾಗಲಿಗೆ ಎನ್ನ ಅಭಿನಂದನೆ ನನಾತು ಎಡ್ಡೆಡ್ಡ ಯೋಜನೆಲು ಅಕ್ಲನ್ನ ಕೈಟು ಉಂಡು ಸಾಮೂಹಿಕ ವಿವಾಹ ಆದುಪ್ಪು ಅತಿಚಿನ ನಮ್ಮ ಸಮಾಜದ ಬ್ಯಾಂಕ್ ಆದುಪ್ಪು ನನಾತ್ ಮಸ್ತ್ ಎಡ್ಡೆಡ್ಡ ಯೋಜನೆಲು ಉಂಡು ಅವು ಮಾತ ಕಾರ್ಯರೂಪಗ್ ಬರೋಡಾಂಡ ನಮ್ಮ ಮಾತೆರ್ನೆಲ್ಲ ಸಹಕಾರ ಮಸ್ತ್ ಅಗತ್ಯ ಉಂಡು ಮಾತೆಲ್ಲ ಐಕ್ ಪ್ರೋತ್ಸಾಹ ಮಲ್ಪಡೊಂದು ಈ ವೇದಿಕೆಡೆ ಯಾನು ಕೇನೊಂದುಲ್ಲೆ ನಮ್ಮ ಅತಿಥಿನಕ್ಲು ಬಂದೆರು ನಮ್ಮ ಸಮಾಜದಕ್ಲು ಶೈಕ್ಷಣಿಕವಾದ ರಾಜಕೀಯವಾದ ಸಾಮಾಜಿಕವಾದ ದುಂಬು ಬರೋಡು ಪಂಡದು
ಅವು ಅಕ್ಷರಶಃ ಸತ್ಯ. ದಾಯಿನಿ ಪಂಡ ಶೈಕ್ಷಣಿಕವಾದ ಜೋಕುಲು ಮಸ್ತ್ ಬುದ್ಧಿವಂತರು ಉಳ್ಳೇರು ನಮ್ಮ ಸಮಾಜಡು. ಅಕ್ಲು ಮಾತ ಪ್ರೊಫೆಷನಲ್ ಕೋರ್ಸನ್ನು ಆಯ್ಕೆ ಮಂತೊಂದು ಎಡ್ಡೆಡ್ಡೆ ಕೆಲಸಡು ಉಳ್ಳೇರು. ಆಯ್ತ ಒಟ್ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಮತ ಬರೆಯುವುದು ಒಂದು ಈ ವೇದಿಕೆಡಿ ಅನ್ನಕ್ಕೆ ಏನೊಂದಿಲ್ಲ ನಿಕ್ಲೇಡ. ದಾಯಿಕ್ ಪಂಡ ನಮ್ಮ ಸಮಾಜದಾಗಲು IAS IPS KPS ಎಕ್ಸಾಮ್ಸ್ ಆದಪ್ಪು KS ಆದಪ್ಪು ಐನ್ ಮಾತ ಬರೆಯರೆ ಎಲ್ಲ ಪೋಪುಚೇರು ನೇಕು ಒಂಚಿ ಕೋಚಿಂಗ್ ತಂದು ಐನ್ ಬರೆದು ಐಟ್ ಪೋಸ್ಟಿಂಗ್ ಆಂಡ ನಮ್ಮ ಜಾತಿ ಮಾತರೆಲ್ಲ ಗೊತ್ತಾಪುಂಡು ಗಟ್ಟಿ ಜಾತಿಂದು. ಇತ್ತೆಲ್ಲ ಬೆಳ್ತಂಗಡಿ ಉಜಿರೆ ಸೈಡ್ ಪೋಂಡ ಕೇಂದ್ರ ಅವು ಒಯ್ಟ್ ಬರ್ಪುಂಡು ಗಟ್ಟಿ ಜಾತಿ ಇಂಚ ಆಯರ ಬಲ್ಲಿ ಎಡೆಡ್ಡೆ ಪೋಸ್ಟ್ಗೆ ಪೋಡು ಗೌರ್ಮೆಂಟ್ದ ಎಡೆಡ್ಡೆ ಪೋಸ್ಟ್ಗೆ ಪೋಯನ್ನಾಂಡ ಗಟ್ಟಿ ಜಾತಿಂದು ಮಾತರೆಲ್ಲ ಗೊತ್ತಾಪುಂಡು. ನಿಕ್ಲೆನ ಪ್ರೊಫೆಷನಲ್ ಕೋರ್ಸ್ದೊಟ್ಟಿಗೆ ಇನ್ನೆಲ್ಲ ಒಂಜಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಪುನಂಚಿನ ಒಂಜಿ ಯೋಜನೆ ನಿಕ್ಲು ಮಂದಣ್ಣ ಖಂಡಿತವಾಗಿಯೂ ಅವು ಸಾಧ್ಯ ಆಪುಂಡು ಅಂತ ಪಂಡದು ಈ ಮೂಲಕ ಯಾನು ಕೇನೊಂದುಲ್ಲ. 2020 ವರ್ಷ ಮಾತರೆಗ್ಲ ಎಡ್ಡೆ ಅವಡು ಯೋಜನೆಲು ಮಾತ ಕಾರ್ಯರೂಪಕ್ಕೆ ಬರಡೊಂದು ಈ ವೇದಿಕೆಡು ಆ ದೇವೇಡ ನಟ್ಟೊಂದು ಅವಕಾಶ ಮಂತ್ ಕೊರ್ನೇಕಾಗದು ಮಾತರೆಗ್ಲ ಕೃತಜ್ಞತೆ ಸಲ್ಲಿಸ. ಈ ಒಂದು ವೇದಿಕೆಡು ಗಟ್ಟಿ ಸಮಾಜದ ಈ ಒಂದು ಸಮಾರೋಪ ಸಮಾರಂಭನು ಏನ ಉದಿಪನ ಮಲ್ಪ ಬಂಡದ ಕನಮನಟ್ಲೆ ಎನ್ನದೇಶ್ ದಯಪಂಡ ಎಂಕಲ ಸಮಾಜದ ಈತು ವರ್ಷ ಸಾಧಾರಣ 54-55 ವರ್ಷಡು ಈತೆಲ್ಲ ಪ್ರಾಯದ ಪುದೇನು ಕೊಡ್ತೇನೆ ಬಂಡ ಯಾನೆ ಪ್ರಥಮವಾದ ನಿರ್ದು ತುಂಬು ಎನ್ನ ಈ ಈತೆಲ್ಲ ಪ್ರಾಯಡು ಕೊಡ್ತಿದ್ದೀರಿ ದಾದನ ಹಿರಿಯಾಕಲ ಆಶೀರ್ವಾದ ಹಿರಿಯಾಕಲು ಎನ್ನ ಮಿತ್ತು ದೀತನಂಚಿನ ನಂಬಿಕೆಗೆ ಅವಜಿ ಸಮಾಜದ ಜವಾಬ್ದಾರಿ ಕೊಡ್ತೇವೆ. ಆ ರೀತಿಡ್ ಗಟ್ಟಿ ಸಮಾಜನು ನಿಕಲು ಮಂತದರ ಅವೇ ರೀತಿಡ ಅವೇ ಒಂಜಿ ರೂಪುರೇಷೆಡ್ ಎಂಕಲ ಕುಲಾಲ ಸಮಾಜಲ್ಲ ಮಂತೋದಲ್ಲ ದಯಪನ್ನಾಗ ಎಂಕಲ ಕುಲಾಲ ಸಮಾಜದ ಕೆಸರು ಕಲ್ಲು ಪಾಡ್ನೇಡ್ ತುಂಬು ಎಂಕಲು ಗಟ್ಟಿ ಸಮಾಜದ ಅಧ್ಯಕ್ಷರ ಅವರ ಪಾತ್ರ ತೆಗೆದ ಆ ರೀತಿ ನಿಕಲು ಈ ಸಮಾಜದ ಸಂಘನ ಕಟ್ಟದಾರು ಆ ರೀತಿ ಮಲ್ದಾರ್ ಪನ್ಪುನಂಚಿನ ರೂಪುರೇಷೆನ ಎಂಕಲು ತೆತ್ತೊಂದಿತ್ತ ಆ ರೂಪುರೇಷೆನ ಪಾಡ್ದೆ ಇತ್ತ ಈ ಒಂಜಿ ಕಾರ್ಯಗೆ ಅವಳು ಈತು ಮುಟ್ಟ ಇರ್ತದನ್ನು ನಾನೊಂಜಿ ದೇವರ ಎತ್ತಾಂಡ ಸೋಮನಾಥನ ಅನುಗ್ರಹದ ಒಟ್ಟಿಗೆ ಬ್ರಹ್ಮಕಲಶದ ಒಟ್ಟಿಗೆ ಈ ಒಂಜಿ ಎಂಕಲ ಸಮಾಜನು ಉದ್ಘಾಟನೆ ಮನ್ಪುವ ಪನ್ಪುನಂಚಿನ ಒಂಜಿ ಭರವಸೆನ ಕೊರ್ಪ ಸೋಮನಾಥ ದೇವರ ಆಶೀರ್ವಾದ ಮಲ್ಪಾಡು ಪಂಡದಕ್ಕೆ ಏನೊಂದು ನಾನೊಂಜಿ ಯಾನು ಒಂಜಿ ಪಾತ್ರ ಪಂಪ ಎನ್ನ ಶಾಲೆದ ಮುಗಿನೇ ಹಿಡ್ದು ಬೊಕ್ಕ 22 ವರ್ಷಡು ಯಾನಂಜಿ ಬೆನೊಂದಲ್ಲ ಕಾರ್ಪೆಂಟರ್ ವೃತ್ತಿ ಬಂದದಲ್ಲ ಆ ಕಾರ್ಪೆಂಟರ್ ವೃತ್ತಿದ ಎನ್ನ ಬೆನಿ ಯಜಮಾನೆ ನಿಕಲ ಗಟ್ಟಿ ಸಮಾಜದಾರೆ ಪಣಪನೇಕ್ ಇಂಕ ಮಸ್ತ್ ಖುಷಿ ಆವೊಂದು ದಯಪನ್ನಾಗ ರಟ್ಟು ಕೊಡ್ತದ ನಪ್ಪುನು ಉನ್ನೇರ ಬೋಡಾದು ಆರು ಎನ್ನ ಮಿತ್ತದಿತ್ತನ ಸರಿ ಸುಮಾರು 22 ವರ್ಷ ಯಾನ ಆರ್ನ ಕೈಯತ್ತ ಅಡಿಟ್ ಕೆಲಸ ಬಂದೋದಿಲ್ಲ ಅರೆಗ್ಲ ಯಾನ ಆಭಾರಿ ಆದಿಲ್ಲ. ಅದೇ ರೀತಿ ನಿಕಲ ಮಾತೆರ್ನಲ ಆಶೀರ್ವಾದ ಒಟ್ಟಿಗೆ ಈ ಒಂಜಿ ಎಲ್ಲ ಹುಡುಗನ ಈತ ಮಲ್ಲದ ಸಮಾಜದ ಜವಾಬ್ದಾರಿ ಕೊಟ್ಟು ನಿಕಲ ಮಾತೆರ್ನಲ ಹಾರೈಕೆ ಒಪ್ಪಡ ಪಂಡದು ಎನ್ನ ರೆಡ್ಡ ಪಾತ್ರ ಮುಗಿಪ ಬ್ಯಾಂಕ್ ಪಾತ್ರ ನಾ ಬೇಟೆ ಈ ಸಭೆಟ್ ಪಾತ್ರನ ಬೇಟೆ ಸೊ ಇಂಚೆಲ್ಲ ತಪ್ಪು ಒಪ್ಪಿತ್ತು ಕ್ಷಮೆ ಉಪ್ಪಡಂದು ಈ ಗಣ್ಯರೆಲ್ಲ ಈ ಸಮಾಜ ಬಾಂಧವ್ಯೆಲ್ಲ ಕೇಳೋದಿಲ್ಲ. ಈ ಸಭೆಗೆ ಮುಖ್ಯ ಅತಿಥಿಯಾದ ನನ್ನ ಇನ್ವೈಟ್ ಮಾಡ್ತೀನ ಅಧ್ಯಕ್ಷರಾಯನ ಶ್ರೀಯುತ ಪವಿತ್ರ ಕುಮಾರ್ ಗಟ್ಟಿಗೆ ನನ್ನ ಧನ್ಯವಾದಗಳು. ಈ ಸಂಘದ ಕಲು ಗಟ್ಟಿ ಸಮಾಜ ಸಂಘದ ಕಲು ಏತೋ ವರ್ಷದಿಂಚಿನ ಏತೋ ಸಮಾಜ ಉನ್ಮುಖ ಎನ್ನ ಸಮಾಜ ಬಾಂಧವ್ಯನ ಒಟ್ಟಿಗೆ ಕೂಡ ಅವನ ಏತೋ ಕಾರ್ಯಕ್ರಮಗಳು ಮಂತೊಂದಿಲ್ಲ ನನ್ನ ಮುತ್ತಲ ಇಂಚನೆ ಈ ಕಾರ್ಯಕ್ರಮಗಳು ನಡಪಾದ ಕೊರಡು ಐಕ್ ಎಂಗಳ ಸಮಾಜ ಬಾಂಧವ್ಯರು ಎಂಚ ಸಹಕಾರ ಕೊರೊಂದಿಲ್ಲ ನನ್ನ ದುಮ್ಮುಲ ಇಂಚನೆ ಸಹಕಾರ ಕೊರೊಂದು ಪಡು ಎಂಗಳ ಸಮಾಜ ಬಾಂಧವ್ಯರು ಇಂಚಿನ ಒಟ್ಟಿಗೆ ಉಪ್ಪುದ್ದು ಎಡ್ಡ ಸಮಾಜಗೊಂದು ಒಂದು ಪುದರ್ ಮನ್ಪಡೋದಕ್ಕೆ ಏನೋ ಒಂದಿಲ್ಲ. ನಮ್ಮ ಇತ್ತದ ಜವಾನಿಯರು ಮಾತ ಫೀಲ್ಡ್ಲ ಉಳ್ಳಿರುತ್ತೆ IT ಕಂಪನಿ ಅವಡು ಬ್ಯಾಂಕ್ ಬೇಲೆಗಳು ಲೆಕ್ಚರರ್ ಟೀಚರ್ಸ್ ಮಾತನ್ನೇಟ್ಲ ಮಿತ್ಬೋತಾರೆ ಆ್ಯಂಡ್ ಆ ವಿನುತ ಪಂಡಿಲಕ್ಕನೆ IAS ಎಕ್ಸಾಮ್ KS ಅವು ಪೂರ ಕೊತ್ತು ನಮ್ಮ ಗಟ್ಟಿನಕ್ಲ ಐಟು ಪುದರ ಬರೋಡೊಂದು ಎಂಕ್ಲ ಒಂಜಿ ಆಸೆ ಮಾತ ಅಪ್ಪೆ ಅಪ್ಪಲನು ಅಕಲ ಜೋಕ್ಲೆಗ್ ಅಂಚಿನ ಒಂಜಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊರಡು ನಿಕಲು ತುಂಬ ಡಾಕ್ಟರ್ಸ್ ಇಂಜಿನಿಯರ್ಸ್ ಮಸ್ತ್ ಜನ ಆಂಡ್ ನಮ್ಮೇಟ್ ಇಂಚನೆ ಸಂಘ
ನಮ್ಮ ಕುಡ್ಲಡ್ ಎಂಚೈತೆ ನಮ್ಮ ಒಂಜಿ ಸಭಾ ಕಾರ್ಯಕ್ರಮ ಒಂಜಿ ಗಟ್ಟಿ ಸ್ಪೋರ್ಟ್ಸ್ ಅವಾರ್ಡ್ ಆಟಿಡೊಂಜಿ ದಿನ ಮಸ್ತ್ ಪ್ರೋಗ್ರಾಮ್ ಅನ್ಪ ಇಂಚಿನೇ ಪ್ರೋಗ್ರಾಮ್ಸ್ ಬೇತೆ ಕಡೆ ಬ್ಯಾಂಗ್ಳೂರು ಆವಡು ಬಾಂಬೆ ಆವಡು ದುಬೈ ಆವಡು ನಮ್ಮ ಇಂಚಿನೇ ಮಾತು ಪ್ರೋಗ್ರಾಮ್ಸ್ ಅಲ್ಪಲ ನಡಪದುಕೊಳ್ಳೋಡು ಒಂದೇ ಇಂಕೊಂಚ ಆಸೆ ಪೂರ ಅತಿ ದಿನಕ್ಕುಲ್ಲ ಒಂಜಾತೆ ವಿಷಯನ ಪಂಡೇರಿ ಆ ವಿಷಯದ ಮುಖ್ಯದಾದ ಪಂಡ ನಮ್ಮ ಜಾತಿದ ಮದಿಮೆ ಅಂಡ ನಮ್ಮ ದೇವಸ್ಥಾನದ್ದು ಪ್ರಸಾದ ಕೊಂತದೆ ಆವಡು ಈತ್ನೇಟ ಆತಂಡಿ ಬಂದು ಅಕುಲು ಪಂಡಿನ ಏತು ಸತ್ಯನ ನೆಕ್ಸ್ಟ್ಗೆ ನಮకు ಪುನಿ ಜವಾಬ್ದಾರಿ ಐನಿ ಈತ್ನೇಟ ಒರಿತುದ ನಮ್ಮೆದ್ದು ದುಂಬು ಒರಿಪೋಡು ಪನ್ನ ಜವಾಬ್ದಾರಿ ನಕಲು ನಮಕ್ ಪಂತೇರ್ ಪಂದೆ ಅತಿ ಮುಖ್ಯವಾದ ನಿಕ್ಲೆಗೆ ಪನ್ನೋದಿಲ್ಲ ಅಕಲು ಎಂಚಿನ ಪಂತೆರ ಐನು ಮುಂದುವರಿದ ಭಾಗವಾದಿ ಅತನ ಐನು ನಮ್ಮ ಜವಾಬ್ದಾರಿ ತಂದು ನೆಕ್ಸ್ಟ್ಗೆ ಮಂತೊಂದು ಬೋಡು ನಮ್ಮ ಇಲ್ಲದ ಉಲಯು ಪುನತ್ತೆ ಸಮಾಜದ ಒಟ್ಟಿಗೆ ಬದುಕುನಕಲು ಇನಿ ಬೇಜಾರದ ವಿಷಯದ ಮಂಡ ಪೇಜಾವರ ಸ್ವಾಮಿ ಅಸ್ತಂಗತಾತೇರಿ ನಮ್ಮ ಈ ಸಮಾಜ ಭವನಗೆ ಶಿಲೆ ಕಲ್ಲು ಪಾಡ್ರೆ ಫಸ್ಟ್ದ ಕೆಸರು ಕಲ್ಲು ಪಾಡ್ರೆ ಆರೆ ಅತಿಥಿ ಒಂಜಿ ಲೆಕ್ಕಡೆ ನಮ್ಮ ಪುಣ್ಯವಂತೇರಿ ಸಮಾಜಕ್ಕೆ ಕೆಸರು ಕಲ್ಲು ಪಾದಿನ ಒಂಜಿ ಸಾಧು ಸಂತೆ ಇತ್ತಿನಾರೇನೆ ಒಂಜಿ ಸಮಾಜ ಒಟ್ಟಿಗೆ ಸೇರ್ದೆ ಪುಣ್ಯಸ್ಮೃತಿ ಆತನ ನಮ್ಮ ದಾದ ನುಡಿ ನಮ್ಮನ ಮನ್ಪ ಪಂಡ ಅವು ನಮ್ಮ ಸಮಾಜಕ್ಕೆ ತಿತ್ತಿನ ಭಾಗ್ಯ ಆ ಭಾಗ್ಯ ಬೇಟ ಏರೆಗ್ಲ ಇಂಚಿನ ಸಂದರ್ಭಡೆ ಈ ಸಮಾಜದಲ್ಲಿ ಏರೆಗಳು ತಿಕ್ಕಿರ ಚಾನ್ಸೇ ಇಜ್ಜಿ ಆರೆ ಅಸ್ತಂಗತ ಆತೇರ ಪಂಡ ಸತ್ಯನ ಬೇಜಾರ ಆಯ್ತು ಒಟ್ಟಿಗೆ ನಮಗೊಂದು ಭಾಗ್ಯ ತಿಕ್ಕದಲ್ಲಿ ನೆಕ್ಸ್ಟ್ ದಾದ ಪಂಡ ಈ ಮರಣ ಪಂಪಿನ ಅವು ಗ್ಯಾರಂಟಿ ಹುಟ್ಟು ಪಂಪನ ಆಕಸ್ಮಿಕ ಆದಿತ್ತನ ಮರಣ ನಮಗೆ 100% ಗ್ಯಾರಂಟಿ ಇತ್ತಿನ ಆಯ್ತ ನಡುಟು ಪುನಃ ನಮ್ಮ ಜೀವನ ಆ ಜೀವನ ನಮ್ಮ ಇಂಚ ಸಮಾಜದೊಟ್ಟಿಗೆ ಸಮಾಜಮುಖಿಯಾದ ಬದುಕುವನ ಅವೇನ್ ಅಪಗ ನಮ್ಮ ಜೀವನ ಸಾರ್ಥಕ ಆಪುಂಡು ಒಂಜಿ ಸಮಾಜಗೆ ನಮ್ಮ ಎಂಚಿನ ಕೊರೊಲಿ ನಮ್ಮ ಸಮಾಜದ ದಾದಲ ಅಪೇಕ್ಷೆ ಮನ್ಪಂದೆ ನಮ್ಮ ಸಮಾಜಕ್ಕೆ ಕೊರ್ಪಿನಗಲ ಓಡು ಇಂಟಿ ಇನ್ನಿತ್ತಿನ ಹೆಚ್ಚಿನ ಅತಿಥಿ ಗಣ್ಯರು ಅಕಲು ದಾಲ ಸಮಾಜದ ಅಪೇಕ್ಷೆ ಮಂದಿನಗಳು ಆಗ್ತಿ ಬಡವರಾದ ಇತ್ತಿಂದಲ್ಲ ತನ್ನ ಸ್ವಂತ ಕಾರ್ಯಡಿ ಸ್ವಂತ ಕೆಲಸದ ಮಿದ್ದು ಬರ್ತದೆ ಸಮಾಜಕ್ಕೆ ಒಂದು ಕೊಟ್ಟಿದ್ದಿನಾಗ್ಲೇ ನಮ್ಮ ಗಣ್ಯ ಅತಿಥಿ ಆದು ಮಂದದ ಒಂದು ಸತ್ಯ ಈ ಸಮಾಜ ಎಂಚ ಬದುಕೋಡು ಪಂಡ ಒಂಜಿ ಮನುಷ್ಯ ಹುಟ್ಟುದು ಸೈತೆ ಬಂದಾಂಡ ಅಯ್ಯ ಸೈತಿನಕ್ಕೆ ಏರಾಣಲ ಖುಷಿ ಪಡೆದು ಇತ್ತೇರಂಡ ಊರುಡು ಅಯ್ಯ ಸಮಾಜ ಘಾತಕಾದುಕ್ವೆ ಒಂಜಿ ವೇಳೆ ಅಯ್ಯ ಸೈನಗ ಇಲ್ಲದಕ್ಕೂ ಮಾತ್ರ ಬೇಜಾರು ಪಡ್ಯಾರಂಡ ಅಯ್ಯ ತನ್ನ ಇಲ್ಲದಕ್ಲೆಗೆ ಅತನ ತನ್ನ ಬೊಡೆದಿ ಜೋಕ್ಲೆಗೆ ದಾದಾಂಡಲ ಮಂತದುಕ್ವೆ ಬಂದು ಅರ್ಥಗೆ ಒಂಜಿ ವೇಳೆ ಅಯ್ಯ ಸೈನಗ ಒಂಜಿ ಪರಿಸರ ದಾದಾಂಡಲ ಬೇಜಾರು ಮಂತದಾಂಡ ಅಯ್ಯ ಆ ಪರಿಸರಕ್ಕೆ ದಾದಾಂಡಲ ಮಂತದೆ ಅರ್ಥ ಅಂಡ ಇನಿ ಸೈತಿನ ಸ್ವಾಮೀಜಿಗೆ ಇಡೀ ಊರೇ ಇಡೀ ದೇಶನೇ ವಿದೇಶದ ಬೇಜಾರು ಮಂತ್ರಂಡ ಆರು ಬದುಕದನ ಬದುಕು ಎಂಚಿನ ಉಂಡು ಪಂಪನ ಅರ್ಥ ಆ ಬದುಕನ ಮಂತಾರೆ ನಮ್ಮಲ್ಲ ಆತ ಹತ್ತಂಡಲ್ಲ ಆಯ್ತಾ 1% ಮಂತನಲ್ಲ ನಮ್ಮ ಸಮಾಜದ ಒಂಜಿ ಶ್ರೇಷ್ಠ ವ್ಯಕ್ತಿ ಅದಕ್ಕಿದೆ ಬರ್ಪ ನಮ್ಮ ಸಮಾಜಕ್ಕೆ ಟೋಟಲಿ ಹಿಂದೂ ಸಮಾಜಕ್ಕೆ ಗಟ್ಟಿ ಸಮಾಜ ಒಂಜಿ ಗಟ್ಟಿ ಆಯ್ನ ನೆಲೆಕೊರಡಿ ನೇಕು ಮಾತಿರ್ಲ ನಿಕುಲು ನಮ್ಮ ಸಮಾಜದ ದಾದ ಕಟ್ಟುಪಾಡು ಉಂಡ ನೀತಿ ನಿಯಮ ರೀತಿ ಉಂಡ ಐನಿ ಪತೊಂದು ಬೇತದ ಸಮಾಜಕ್ಕೆ ಮಾದರಿ ಹಾಕ ಮಾತಾ ಯುವಜನ ದಾದ ಉಲ್ಲೇರಿ ಅಕಲು ನೆಕ್ಸ್ಟ್ ಬರ್ಪಿನ ಯೂತ್ ರಿಜಿಸ್ಟ್ರೇಷನ್ ಬಂದೊಂಜುಂಡು ಐಕ್ ಮಾತಿರ್ಲ ನಿಕುಲು ರಿಜಿಸ್ಟರ್ ಅಲ್ಲಿ ನಮ್ಮ ಸಮಾಜನೇ ಆಯ್ನಾತ ಗಟ್ಟಿ ಸಮಾಜನೇ ಒಕ್ಕಲಾತ ಗಟ್ಟಿ ಮನ್ಪು ಸಮಾಜದ ನಮ್ಮ ಜೋಕುಲ್ನ ಪ್ರತಿಭಾ ಪುರಸ್ಕಾರ ಪಂಡ ಈ ಸಾರಿ SSLCಡೆ 85% ಹಿಡಿದು ಮಿತ್ತ ಬೈದಿನ ಜೋಕ್ಲಿಗೆ ನಮ್ಮ ಪ್ರತಿ ವರ್ಷ ಈ ಪ್ರತಿಭಾ ಪುರಸ್ಕಾರ ಮಂತೊಂದಲ್ಲ ಈತೆ ದುಂಬತ್ತಾದ ಯಾನ್ SSLC ಜೋಕ್ಲೆ ನಿತ್ತೆಲೆ ತೊಂದಲ್ಲ ಕುಮಾರಿ ರಕ್ಷಾ ಗಟ್ಟಿ ತಂದೆ ಶ್ರೀಧರ ಗಟ್ಟಿ ಪಡುಸೆಡ್ಡೆ ತಾಯಿ ಭಾರತಿ ಗಟ್ಟಿ ಇವಳು SSLCಯಲ್ಲಿ 95.52% ತೆಗೆದಿದ್ದಾಳೆ ಸೈಂಟ್ ಅಲೋಸಿಯಸ್ ಹೈಸ್ಕೂಲ್ ಮ್ಯಾನ್ ಕೊಡ್ತಾ ಇದ್ದೇವೆ.
A+ ತಗೊಂಡಿದ್ದಾರೆ CBS ಅಲ್ಲಿ. ಧನ್ಯವಾದಗಳು. ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಲತಾ ಪ್ರಕಾಶ್ ರವರ ಸುಪುತ್ರ, ಲತಾ ಮತ್ತು ತಾಯಿ ತಂದೆ ಪ್ರಕಾಶ್ ಇವರ ಸುಪುತ್ರ ತ್ರಿಜೇಶ್ ಇವರು 2018-19 ಸಾಲಿನ 42ನೇ ರಾಜ್ಯ ಮಟ್ಟದ ಅಂತರ್ ಪಾಲಿಟೆಕ್ನಿಕ್ ಕ್ರೀಡಾಕೂಟದಲ್ಲಿ LV ಸರ್ಕಾರಿ ಪಾಲಿಟೆಕ್ನಿಕ್ ಹಾಸನ ಇದರ ಜಂಟಿ ಸಹಯೋಗದಲ್ಲಿ ಇದೇ ಫೆಬ್ರವರಿ ತಿಂಗಳು 2 ಮತ್ತು 3ರಂದು ರಾಜ್ಯದ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ತೃತೀಯ ವರ್ಷದ ಕೆಮಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನು ಮಾಡಿರ್ತಾರೆ, ಬಹುಮಾನವನ್ನು ಗಳಿಸಿರ್ತಾರೆ. ಜೋರಾಗಿ ಒಮ್ಮೆ ಚಪ್ಪಾಳೆ. ಜಮ್ಮು ಕಾಶ್ಮೀರದಲ್ಲಿ ಇದು ನಡೆದಿದೆ. ನಮ್ಮ ಕರ್ನಾಟಕದಿಂದ ಏಕೈಕ ಮಹಿಳೆ ವಿದ್ಯಾರ್ಥಿ ಇದು ಸೆಲೆಕ್ಟ್ ಆದರೂ ಕೂಡ ಅದರಲ್ಲೂ ಕೂಡ ಅತ್ಯುತ್ತಮ ವಿದ್ಯಾರ್ಥಿ ಅಂತೇಳಿ NCC ಕೆಡೆಟ್ ಅಂತೇಳಿ ಪದಕವನ್ನು ಗೆದ್ದು ಕೂಡ ಸರ್ಟಿಫಿಕೇಟ್ ಪಡ್ಕೊಂಡು ಬಂದಿದ್ದ ಒಂದು ವಿದ್ಯಾರ್ಥಿ ಅಂದರೆ ನಮ್ಮ ಕರ್ನಾಟಕದಿಂದ ಏಕೈಕ ವಿದ್ಯಾರ್ಥಿ ನೇಷಾ ರೇಷ್ಮಗಟ್ಟಿ ಪಿಲ. ಇವರನ್ನು ನಮ್ಮ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಅಲ್ಲಿ 2 ದಿವಸ ಟ್ರಕ್ಕಿಂಗ್ ಕೂಡ ಇತ್ತು. ಜಮ್ಮು ಕಾಶ್ಮೀರದಲ್ಲಿ ಟ್ರಕ್ಕಿಂಗ್ ಅನ್ನು ಕೂಡ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ಕವನ ಅಂತ ಹೇಳಿ ಅಭಿನಂದನಾ ಪತ್ರವನ್ನು ಪಡೆದಿರುತ್ತಾರೆ. ಇವರಿಗೆ ನಮ್ಮ ಎಲ್ಲ ಸಮಾಜ ಬಾಂಧವರು ಜೋರಾಗಿ ಚಪ್ಪಾಳೆ ಮುಖಾಂತರ ಇವರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೆ. ಕೂಡ ವೆಂಕಟೇಶ್ ಗಟ್ಟಿ ಅವರು ಅಭಿನಂದನಾ ಪತ್ರವನ್ನು ಪಡೆದಿರುತ್ತಾರೆ. ಇಲ್ಲಿ ಕೂಡ ಅವರು ಸಮಾಜ ಭವನದಲ್ಲಿ ಆಧ್ಯಾತ್ಮಿಕ ಬಗ್ಗೆ ಇಲ್ಲಿ ಪ್ರವಚನವನ್ನು ನೀಡ್ತಾ ಬರ್ತಾ ಇದ್ದಾರೆ. ಇದರಲ್ಲಿ ತಮ್ಮ ಸಮಾಜ ಬಾಂಧವರು ತಮ್ಮ ಮಕ್ಕಳನ್ನು ಹಾಗೂ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಇದೊಂದು ಉತ್ತಮ ಸಂದೇಶ. ನಮ್ಮ ಮಕ್ಕಳಿಗೆ ಕೂಡ ಆಧ್ಯಾತ್ಮದ ಸಮಾಜದ ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಪಕ್ಷದವರನ್ನು, ಎಲ್ಲ ಧರ್ಮದವರನ್ನು ಒಂದು ಕಡೆ ಸೇರಿಸಿದ್ದು ಅಂತಾರೆ ಸ್ವಚ್ಛ ಭಾರತ್. ಅದರಿಂದಾಗಿ ನಾನು 2 ವಿಚಾರ ಹೇಳ್ತೀನಿ. ಒಂದು, ನಾವೆಲ್ಲ ಒಟ್ಟು ಸೇರಿದ್ದೀವಿ. 2ನೇದ್ದು, ಮಠ ಹೊರಗೆ ಬಂತು ಅಂತ ನನ್ನ ಅಭಿಪ್ರಾಯ. 17 ವರ್ಷ ರಾಮಕೃಷ್ಣ ಮಠದಲ್ಲಿ ನಾನಿದ್ದೆ. ಯಾರು ಸನ್ಯಾಸ ಆಗಿ ನಾನು ತಿಳ್ಕೊಳ್ಬೇಡಿ. ಸಣ್ಣ ವಯಸ್ಸಿಂದ ಕೆಲಸಕ್ಕೆ ಹೋಗುವಾಗಲೂ ಕೂಡ ರಾಮಕೃಷ್ಣ ಮಠದಲ್ಲಿ ಜೋಡಿಸ್ಕೊಂಡಿದ್ದೆ. ಬಂಧುಗಳೇ, ನಾನು ಯಾಕೆ ಭಗವದ್ಗೀತೆ ಅಥವಾ ವಿಚಾರ, ಸಮಾಜ ಪ್ರಮುಖದ ವಿಚಾರ ತಗೊಂಡಿದ್ದೇನೆ ಅಂತ ಹೇಳಿದರೆ, ನಾನು ಎಲ್ಲಿ ಹೈಲೈಟ್ ಆಗಲ್ಲ. ಫಸ್ಟ್ ಟೈಮ್ ಅವತ್ತು ಸ್ಟೇಜಲ್ಲಿ ಹೈಲೈಟ್ ಆಗಿದ್ದೀನಿ, ಗೊತ್ತಿರಲಿ. ಆ ಟೌನ್ ಹಾಲಲ್ಲಿ ನಾವು ಕೊಡಿಯಾಲಬೈಲಲ್ಲಿ ಸನಾತ್ ನಾಟ್ಯಾಲಯದಲ್ಲಿ ನಾವು ಒಂದು ಭಗವದ್ಗೀತೆ ಕಾರ್ಯಕ್ರಮ ಮಾಡ್ತೇವೆ ಸುಮಾರು 7 ವರ್ಷದಿಂದ. ಪ್ರತಿ ವರ್ಷ 350-400 ಮಕ್ಕಳಿಗೆ ಹೇಳ್ಕೊಡ್ತೀವಿ. ಈ ಸಲ ಅವರು ಸ್ಟೇಜಿಗೆ ಕರೆದಿರು. ಯಾವಾಗಲೂ ಅಲ್ಲಿ ಕೂಡ ಸ್ಟೇಜಿಗೆ ಬಂದಿರಲಿಲ್ಲ. ನನಗೆ ಅದು ಅಗತ್ಯ ಇಲ್ಲ ಅಂತ ಹೇಳಿದೆ. ಅಕಸ್ಮಾತ್ ಮಾಡಿದ್ರೆ ಪೂರ್ಣವಾಗಿ ಮಾಡಿದ ಮೇಲೆ ಬರ್ತೇನೆ ಅಂತ ಹೇಳಿದ್ದೆ. 1 ವರ್ಷ ಆಯ್ತು, ನನಗೆ ತಿಳಿದದ್ದು ಗೊತ್ತೇ ಇಲ್ಲ. ನಿಮ್ಮ ಥರನೇ ನಾನು ಕೂಡ ವೃತ್ತಿ ಜೀವನ ಮಾಡ್ತಾ ಇದ್ದೀನಿ. ಆದರೆ ಸ್ವಾಮಿ ವಿವೇಕಾನಂದ ಮಾತು ಹೇಳಿದ್ದಾರೆ, ಕೃಷ್ಣ ಗೀತೆಯನ್ನು ಅದನ್ನೇ ಹೇಳ್ತಾನೆ. ಈ ಸಮಾಜದಲ್ಲಿ ನಾವು ಬಂದಿದ್ದೀವಿ, ಈ ಸಮಾಜದಿಂದ ನಾವೆಲ್ಲವನ್ನೂ ತೊಡಗಿಸ್ಕೊಂಡಿದ್ದೀವಿ, ಈ ಸಮಾಜ ಎಲ್ಲವನ್ನೂ ನಾವು ಪಡ್ಕೊಂಡಿದ್ದೀವಿ. ಈ ಸಮಾಜದನ್ನೆಲ್ಲ ಪಡ್ಕೊಂಡಾಗ ಅದು ವಿದ್ಯೆ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಸಮಾಜ ಬೇರೆ ಬೇರೆ ವಾತಾವರಣಗಳಿರ್ಬೋದು, ಜೀವನ ಇರ್ಬೋದು, ಜೀವನ ಮೌಲ್ಯಗಳನ್ನು ಪಡ್ಕೊಂಡದಿರ್ಬೋದು, ಅದು ಈ ಸಮಾಜದಿಂದಲೇ.
ಹಾಗಾಗಿ ನಾವು ಪ್ರತಿಯೊಬ್ಬರೂ ಕೂಡ ಈ ಸಮಾಜ ಬಂದದ್ದರಿಂದಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಆ ಉದ್ದೇಶದಿಂದ ನಾನು ಇದನ್ನು ತಗೊಂಡಿದ್ದೀನಿ. ತುಂಬ ವರ್ಷ ತಗೊಂಡಿದ್ದ ಮಾಡ್ತಾ ಇದ್ದೀನಿ. ಎಲ್ಲಿ ಕೂಡ ಎದುರು ಬೀಳಲ್ಲ. ನಾನು ಸಮಾಜವನ್ನು ಉತ್ತಮವಾದ ಅಧಿಕಾರಿಗೆ, ನಾನೊಂದು ದೊಡ್ಡ ಸಂಸ್ಥೆಯಲ್ಲಿ ಜನರಲ್ ಮ್ಯಾನೇಜರ್ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಅದರ ಕರ್ನಾಟಕ ಹೆಡ್ ಕೂಡ ಆಗಿದ್ದೇನೆ. ಮಾತ್ರ ಅಲ್ಲ, ಮಕ್ಕಳಿಗೆ ಕೊಟ್ಟದ್ದು ಭಾಳ ಖುಷಿ ಆಯ್ತು ನನಗೆ, ಪ್ರೈಸ್ ಕೊಟ್ಟದ್ದು. ನೀವು ಯಾವಾಗಲೂ ಎಲ್ಲರೂ ಕ್ಲ್ಯಾಪ್ ಹೊಡಿಬೇಕಿತ್ತು, ಎಲ್ಲರೂ ಸುಮ್ಮನೆ ಕೂತಿದ್ದೀರಾ. ಆ ಮಕ್ಕಳ ಸಾಧನೆ ಇದೆಯಲ್ಲ, 85, 90, 92 ಮಕ್ಕಳು ಬರುವುದು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದರೆ ಅದು ಅದ್ಭುತ. ನಾನು ಒಂದು ಫ್ಯಾಮಿಲಿ ಇದ್ದವನೇ. ಈ ಸಮಾಜಕ್ಕೆ ನಾನು ತೊಡಗಿಸಿಕೊಂಡಾಗ ನಿಮಗೆ ಏನು ಉಪಯೋಗ ಆಗತ್ತೆ ಅಂತ ನಾನೇ ಹೇಳ್ತೀನಿ. ಎಲ್ಲ ತಂದೆ ತಾಯಿಲಿ ಇದ್ದೀರಾ. ನನಗೆ 2 ಮಕ್ಕಳಿದ್ದಾರೆ, 2 ಟ್ವಿನ್ಸ್, ಸಣ್ಣವರು. ನಾನು ತೊಡಗಿಸಿಕೊಂಡಾಗ ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಕಡೆ ಪ್ರೋತ್ಸಾಹ ಕೊಟ್ಟಿದ್ದೆ ಅಷ್ಟೇ. ಆದರೆ ಭಗವಂತ ಎಲ್ಲಿ ಉಪಕಾರ ಮಾಡ್ತಾನೆ ಅಂತ ಹೇಳಿದರೆ, ಎಲ್ಲ 2 ಮಕ್ಕಳು PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಔಟ್. 2 IITಗೆ ಎಲಿಜಿಬಿಲಿಟಿ ಆದರೆ ಒಬ್ಬರು ಮೆಡಿಕಲ್, ಸೈನ್ಸ್ ತಗೊಳ್ಳಿಲ್ಲ. ಮಾತ್ರ ಅಲ್ಲ, ಸಮಾಜದಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮಗಳು ಜೋಡಿಸ್ಕೊಳ್ತೀನಿ ಹಿಂದುಗಡೆಯಿಂದ, ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಲ್ಲಿ. ಸಂಘ ಇರ್ಬೋದು, ಸಂಸ್ಕೃತ ಭಾರತಿ ಇರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಇರ್ಬೋದು. ಹಾಗೆ ನಾನು ಯಾಕೆ ಅದನ್ನು ಹೇಳಿದೆ ಅಂತ ಹೇಳಿದರೆ, ಇವತ್ತು ಗಟ್ಟಿ ಸಮಾಜ ಭಾಳ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಎಷ್ಟೋ ಸಮಾಜದವರು ಇವತ್ತು ಇದ್ದಾರೆ. ಅದು ಬ್ರಾಹ್ಮಣ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜ ಇರ್ಬೋದು. ಆದರೆ ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳಿ ಕೊಡಬೇಕು ಅಂತ ಹೇಳಿ 1 ವರ್ಷದಿಂದ ನನ್ನ ಹಿಂದೆ ಬಿದ್ದಿದ್ರು. 1 ವರ್ಷದಿಂದ ನಾನು ಸಮಯ ಕೊಟ್ಟಿರಲಿಲ್ಲ, ನನ್ನ ಸಮಯ ಸಿಗ್ತಾನೂ ಇರಲಿಲ್ಲ. ಯಾಕಂದರೆ ಸ್ವಚ್ಛ ಭಾರತ ಬೇರೆ ಬೇರೆ ಕಾರ್ಯಕ್ರಮ ಜೋಡಿಸ್ಕೊಂಡಿದ್ದರಿಂದಾಗಿ ನನ್ನ ವೃತ್ತಿ ಜೀವನ ಇದೆ. ಆದರೆ ಒಂದು ದಿವಸ ಯೋಚನೆ ಮಾಡಿದೆ, ಎಲ್ಲ ಬಿಟ್ಟು ಯಾಕೆ ಕೊಡಬಾರ್ದು. ನೋಡಿ, ಮುಂದಿನ ದಿವಸಗಳಲ್ಲಿ ಯಾರು ಅಲ್ಲಿ ಕಲಿತ ಮಕ್ಕಳು ಮತ್ತು ಕೆಲವು ಹಿರಿಯರು ಟೀಚರ್ಸ್ ಇದ್ದಾರ, ಅವರೇ ನಡೆಸಿಕೊಂಡು ಹಾಗೆ ಮಾಡ್ತೀನಿ ನಾನು ಅಷ್ಟೇ. ನನ್ನ ಕೆಲಸ ಅಷ್ಟೇ, ಮತ್ತೆ ಹೊರಗೆ ಬರ್ತೀನಿ, ಅವರೇ ನಡೆಸ್ಕೊಂಡು ಹೋಗಬೇಕು. ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ. ಇವತ್ತು ನಮ್ಮ ಹಿರಿಯರಂತ ನಮ್ಮ ನಾರಾಯಣಘಟ್ಟ ಬೆಳಿಗ್ಗೆ ಹೊರಗೆ ಹೋಗೋದು ಬುಕ್ ಕೊಟ್ಟರು. ಇವತ್ತು ನಮಗೆ ಸಮಯ ಇರಲಿಲ್ಲ ನನಗೆ, ಯಾಕಂದರೆ ರಾಮಕೃಷ್ಣ ಮಾಡಿ ದೊಡ್ಡ ಕಾರ್ಯಕ್ರಮ ನಡೀತಿದೆ. ಅದರಲ್ಲಿ ಜವಾಬ್ದಾರಿ ನಾನು 7 ಗಂಟೆ ತಲುಪಬೇಕು ಅಲ್ಲಿಗೆ. ಈಗ ಬಾಬಾ ಸಾಹೇಬ್ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಅದೊಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಬಂದಾಗ ಹೋಗ ಈ ಬುಕ್ ಕೊಟ್ಟರು ಅವರು ನನಗೆ. ಈ ಪುಸ್ತಕದಲ್ಲಿ ಒಂದು ಅದರ ಮುನ್ನುಡಿದ ಮಾತು ಓದಿದೆ, ಮತ್ತು ಸ್ವಲ್ಪ ಓದಿದೆ. ಭಗವದ್ಗೀತೆ ಪುಸ್ತಕ. ಮಹಾತ್ಮ ಗಾಂಧಿ ಅವರೊಂದು ಹೇಳಿದ ಮಾತಿದೆ ಇದರಲ್ಲಿ. ನೋಡಿ, ನಾವು ಎಲ್ಲ ಕಡೆ ಬಂದಿದ್ದೀವಿ, ಇಲ್ಲಿ ನಾವು ಪ್ರಪಂಚ ಜೀವನ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಅನುಭವಿಸ್ತೀವಿ. ಆದರೆ ಎಲ್ಲ ನಮಗೆ ಕಾಣುತ್ತೆ, ಎಲ್ಲವೂ ಶಾಶ್ವತವಾಗಿಯೇ ಕಾಣುತ್ತೆ. ಬಸ್ ಟಿಕೆಟ್ ಬುಕ್ ಮಾಡಿದಾಗ ಎಲ್ಲ ನಿರ್ಧಾರ ಕಾಣುತ್ತೆ. ಬಸ್ ಟಿಕೆಟ್ ಬುಕ್ ಮಾಡಿದಾಗ ಟ್ರೈನ್ ಕರೆಕ್ಟಾಗಿ 10 ಹೊರಡುತ್ತೆ, ಫ್ಲೈಟ್ ಕರೆಕ್ಟಾಗಿ ಇವತ್ತು ಹೊರಡುತ್ತೆ, ಟ್ರೈನ್ ಕರೆಕ್ಟಾಗಿ ಹೊರಡುತ್ತೆ. ಆದರೆ ಮನುಷ್ಯನ ಜೀವನ ಯಾವಾಗ ಟಿಕೆಟ್ ಇದೆ ಅಂತ ಗೊತ್ತಿರಲ್ಲ. ಬರೋದು ಗೊತ್ತಿದೆ, ಹೋಗೋ ಟಿಕೆಟ್ ನಿರ್ಧಾರ ಆಗಿದೆ ಗೊತ್ತಿಲ್ಲ. ಇದನ್ನು ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಪ್ರಥಮವಾಗಿ ಮುನ್ನುಡಿಯಲ್ಲಿ. ಮಾತ್ರ ಅಲ್ಲ, ಇನ್ನೊಂದು ಬಹಳ ಉತ್ತಮವಾದ ವಿಚಾರ ಹೇಳಿದ್ದಾರೆ. ಯಾವುದು ಅಂತ ಹೇಳಿದರೆ, ನೋಡಿ, ನಿಮ್ಮಲ್ಲಿ ಸ್ವಲ್ಪ ಆತ್ಮಶಕ್ತಿಯನ್ನು ಬೆಳೆಸ್ಕೊಳ್ಳಿ, ಶ್ರದ್ಧೆಯನ್ನು ಬೆಳೆಸಿಕೊಳ್ಳಿ. ಮಾತ್ರ ಅಲ್ಲ, ಅದು ಏನು ಅಂತ ತಿಳ್ಕೊಳ್ಳಿ. ಅದು ತಿಳ್ಕೊಂಡಾಗ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಅಗಾಧವಾದ ಶಕ್ತಿ ಬರುತ್ತೆ, ಶ್ರದ್ಧೆ ಮತ್ತು ಶಕ್ತಿ ಬರುತ್ತೆ. ಅದರಿಂದ ನೀವು ಏನು ಬೇಕಾದರೂ ಸಾಧಿಸ್ಬೋದು. ನಾನು ದೀನ, ನನಗೇನು ಕೆಲಸಕ್ಕೆ ಆಗಲ್ಲ, ನನ್ನಿಂದ ಸಾಧ್ಯ ಇಲ್ಲ, ಉಳಿದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಉಳಿದ ಮಕ್ಕಳಿಗೆ ಕೂಡ ಇದು ನನಗೆ ಸಾಧ್ಯ ಇಲ್ಲ ತಿಳ್ಕೊಳ್ಬೇಡಿ. ನೀವು ಒಂದು ಸಲ ನೀವು ಸರಿಯಾಗಿ ಅದರ ಬಗ್ಗೆ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ನೀವು ಏನು ಬೇಕಾದರೂ ಕೂಡ ಸಾಧಿಸ್ಬೋದು. ಶ್ರದ್ಧೆ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಮಕ್ಕಳಿಗೆ ಗೊತ್ತಾಗಿರಬೇಕು. ಮಾತ್ರ ಅಲ್ಲ, ಹಿರಿಯರು ಕೆಲವರು ಹೇಳಿದರು, ಮಕ್ಕಳು KS ಮಾಡಬೇಕು, IAS ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಪೂರಕವಾಗಿ ಅದರ ಬೇಸನ್ನು ನಾವು ಮಕ್ಕಳಲ್ಲಿ ಕ್ರಿಯೇಟ್ ಮಾಡಬೇಕು. ಬೇಸ್ ಆರಂಭದಿಂದಲೇ ಬೇಸ್ ಕ್ರಿಯೇಟ್ ಮಾಡಿ. 5, 6ನೇ ಕ್ಲಾಸೇ ಶುರು ಮಾಡಿ, 8, 10, 12ನೇ ಕ್ಲಾಸ್ ಸ್ಟ್ಯಾಂಡರ್ಡ್ ಬರೋದು ಅದ್ರ ಬಗ್ಗೆ ಸರಿಯಾಗಿ ಕೂಲಂಕುಷಾದ ಒಂದು ಅಭಿಪ್ರಾಯವಾಗಿ ಸರಿಯಾಗಿ ತುಂಬಿಸಿ. ಯಾಕೆ ಆಗಲ್ಲ? ಗ್ಯಾರಂಟಿ ಸಾಧ್ಯ. ನಿಮ್ಮ ಸಮಾಜದಿಂದ, ನಮ್ಮ ಸಮಾಜದಿಂದ ಅನೇಕ ವ್ಯಕ್ತಿಗಳು IAS, IPS ಅಥವಾ ಬೇರೆ ಡಾಕ್ಟರ್, ಇಂಜಿನಿಯರ್ ಬೇಡ, ಗ್ಯಾರಂಟಿ ಬರ್ತಾರೆ. ಆದರೆ ಮೊದಲೇ ಅವರಿಗೆ ಅದಕ್ಕೆ ಸವಲತ್ತು. ಗಿಡ ಬೆಳೆಯುವಾಗಲೇ ಅದು ಗೊಬ್ಬರ ಮತ್ತು ನೀರು ಹಾಕಬೇಕು. ಒಂದೇ ಸಲಕ್ಕೆ PUC ಡಿಗ್ರಿ ಆದಮೇಲೆ IAS ಮಾಡಿ IPS ಮಾಡಲಿಕ್ಕೆ ಆಗಲ್ಲ. ಮೊದಲೇ ಅದಕ್ಕೆ ತಿಳುವಳಿಕೆ ತುಂಬಿಸಿ. ಒಂದು ವಿಚಾರ ನಾನು ಗಟ್ಟಿ ಸಮಾಜ ನಾನು ನೋಡಿದ್ದು ಅಂತ ಹೇಳಿದರೆ, ಒಳ್ಳೆ ಆಧ್ಯಾತ್ಮಿಕ ವ್ಯಕ್ತಿಗಳು, ಸಜ್ಜನರು ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳು ನಾನು ಅಬ್ಸರ್ವ್ ಮಾಡಿದ್ದೀನಿ. ಭಾಳ ಚೆನ್ನಾಗಿ ಗೀತೆ ಕ್ಲಾಸಿಗೆ ಬಂದಾಗ ಆ ಮಕ್ಕಳನ್ನು ನೋಡಬೇಕು. ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ, ಆದರೆ ಮಕ್ಕಳ ಒಂದು ಶ್ರದ್ಧೆ ಅದ್ಭುತ ಮಾತ್ರ.
ಚೆನ್ನಾಗಿ ಹೇಳ್ತಾರೆ, ಒಳ್ಳೆಯದಾಗಿ ಮಾತಾಡ್ತಾರೆ. ಎಷ್ಟೋ ಸಲ ನಾನು ಇವರಿಗೆ ಹೇಳಿಕ್ಕಿದೆ, ನಮ್ಮ ರಾಜೇಶ್ ಕಟ್ಟಿ ಅವರು ಇವತ್ತು ಬರೆದ ಕರೀಲಿಕ್ಕೆ ನಾನು ಇದಕ್ಕೆ ಅನಪೇಕ್ಷಿತ ವ್ಯಕ್ತಿ ಅಂತ ಹೇಳಿದ್ದೆ ನಾನು ಅವರಿಗೆ. ಐ ಆಮ್ ಅನಪೇಕ್ಷಿತ ವ್ಯಕ್ತಿ ಕಾರ್ಯಕ್ರಮಕ್ಕೆ, ಅದು ಬೇರೆ ಬೇರೆ ಕಾರ್ಯಕ್ರಮ, ನಾನು ಬಂದರೆ ನಿಮಗೆ ತೊಂದರೆನೇ ಆಗುತ್ತೆ ಅಂತ ಹೇಳಿದೆ. ಐ ಕೆನಾಟ್ ಸೇ ದ ಸ್ಪಿರಿಚುವಲ್ ವರ್ಡ್ಸ್ ಆಲ್ಸೋ. ಆದರೆ ಗೀತೆ ನೀವು ಒಂದು ಶ್ಲೋಕ ಇಟ್ಟುಕೊಂಡ್ರೆ ನಿಮಗೆ ಜೀವನದಲ್ಲಿ ಅದ್ಭುತವಾದ ಸಾಧಿಸ್ಬೋದು. ಕೃಷ್ಣ ಹೇಳಿದ್ದು ಅದನ್ನೇ ನಿಮಗೆ. ನೀವು ಬರೀ ಅಧ್ಯಾತ್ಮತೆ ಕೃಷ್ಣ ಹೇಳಿಲ್ಲ. ಅರ್ಜುನ ಯಾವಾಗ ತಲೆ ಬಾಗಿ ನನಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಓಡಿ ಹೋಗ್ತಾನೆ, ಬೇಡ ಕೃಷ್ಣ ನನಗೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಕೃಷ್ಣ ಗೀತೆಯನ್ನು ಬೋಧಿಸಿದ್ದು. ಕೊನೆಗೆ ಎಲ್ಲಿವರೆಗೆ ಆಯಿತು ಅಂತ ಹೇಳಿದರೆ, ಅರ್ಜುನ ಎಷ್ಟು ಪ್ರಭಾವಶಾಲಿ ಆಗಿದೆ ಅಂತ ಹೇಳಿದರೆ, ಅವನು ಇಡೀ ಯುದ್ಧ ಜಯಿಸುವಾಗ ಆಯಿತು. ಆದರೆ ಅದೇ ಅರ್ಜುನ ಎಲ್ಲ ಮುಗಿದ ಮೇಲೆ ಒಂದು ಸಲ ಕೃಷ್ಣ ಅಂತ ಕೇಳ್ತಾನೆ, ಕೃಷ್ಣ ನನಗೆ ತುಂಬ ಖುಷಿ ಆಯ್ತಪ್ಪ ಭಗವದ್ಗೀತೆ, ನಿನ್ನ ವಿಶ್ವರೂಪ ದರ್ಶನ ಭಾರಿ ಚೆನ್ನಾಗಿ ಕಂಡಿತ್ತು ನನಗೆ, ಇನ್ನೊಂದು ಸಲ ಹೇಳ್ತೀಯಾ ಅಂತ ಕೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಆ ಸಂದರ್ಭ ಬೇರೆ, ಅವಾಗ ಹೇಳಿದೆ ನಿನಗೆ, ಈಗ ಹೇಳಿಕ್ಕೆ ನನಗೂ ಆಗಲ್ಲ. ಹಾಗಾಗಿ ಬಂಧುಗಳೇ, ಸಮಯ ಮೀರುವ ಮುನ್ನ ಮಕ್ಕಳು ನೀವು ಎಲ್ಲರೂ ಕಲೀರಿ. ಜೀವನದಲ್ಲಿ ಗ್ಯಾರಂಟಿ ಉದ್ಧಾರ ಒಳ್ಳೇದಾಗ್ತದೆ. ಬನ್ನಿ, ನೀವು ಯಾವುದು ದುಡ್ಡು ಖರ್ಚು ಮಾಡಬೇಕು ಆಗಿಲ್ಲ, 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿ. ನಾನೇನೋ ಒಂದು ಮುಗಿಯೋ ತನಕ ಇರ್ತೀನಿ, ಗೀತೆ ಮುಗಿಯೋ ತನಕ ನಿಮ್ಮ ಜೊತೆಲಿ ಇರ್ತೀನಿ, ಆಮೇಲೆ ಬೇರೆ ಕಡೆ ತೊಡಗಿಸ್ಕೊಳ್ತೀನಿ. ನಿಮ್ಮೊಳಗೆ ಅಧ್ಯಯನ ಮಾಡಿ. ಯಾವ ಧರ್ಮ ಕೂಡ ಅಲ್ಲಿ ಹೇಳ್ತಾ ಇಲ್ಲ, ಯಾವ ಭೇದಭಾವ ಕೂಡ ಅಲ್ಲಿ ಹೇಳ್ತಾ ಇಲ್ಲ, ಯಾವ ಜಾತಿ ಧರ್ಮದ ಬಗ್ಗೆ ಕೂಡ ಹೇಳ್ತಾ ಇಲ್ಲ. ಜೀವನದಲ್ಲಿ ನಿನ್ನ ಮೇಲೆ ಬಾ ಅಂತ ಮಾತ್ರ ಹೇಳ್ತದೆ. ಜೀವನಕ್ಕೆ ಶಕ್ತಿ ತುಂಬತ್ತೆ, ನೊಂದ ಜೀವಕ್ಕೆ ಶಕ್ತಿ ತುಂಬತ್ತೆ, ಜೀವನಕ್ಕೂ ಶಕ್ತಿ ತುಂಬತ್ತೆ. ಮ್ಯಾನೇಜ್ಮೆಂಟು ಎಲ್ಲ ಇದೆ ಅದರಲ್ಲಿ. ಮ್ಯಾನೇಜ್ಮೆಂಟ್, ಬಿಸ್ನೆಸ್, ರಾಜಕೀಯ ಎಲ್ಲವನ್ನೂ ತೊಡಗಿಸಿಕೊಂಡವರಿದ್ದಾರೆ. ಒಂದು ಸಲ ಆತ್ಮಶಕ್ತಿಯನ್ನು ಅದನ್ನು ತಿಳ್ಕೊಂಡು ನಿಮ್ಮೊಂದು ಶಕ್ತಿ, ಗಟ್ಟಿ ಶ್ರದ್ಧೆ ಬಂದುಬಿಟ್ರೆ ನಿಮಗೆ, ನೀವು ರಾಜರಲ್ಲಿ ರಾಜ ಆಗ್ತೀರಾ, ಪ್ರಭುಗಳಲ್ಲಿ ಪ್ರಭುಗಳಾಗ್ತೀರಿ, ಸಮಾಜದಲ್ಲಿ ಅತ್ಯಂತ ಉನ್ನತ ವ್ಯಕ್ತಿಗಳು ಆಗದಿರಿ ನೋಡಿ. ಆದರೆ ಶ್ರದ್ಧೆ ಬೇಕು. ಯಾವ ಟೈಪ್ ಶ್ರದ್ಧೆ ಬೇಕು? ಒಂದೇ ವಿಚಾರ ಹೇಳಿ ನಾನು ಮುಗಿಸ್ತೇನೆ. ಎಷ್ಟು ನಿಮಗೆ ಮನಸ್ಸು ಗಟ್ಟಿರಬೇಕು ಅಂತ ಹೇಳಿದರೆ, ಮಕ್ಕಳಿಗೆ ಕೂಡ 3 ರಿಂದ 6 ತಿಂಗಳ ಮಗುವನ್ನು ತಂದೆ ತಾಯಿ ಆಟ ಆಡಿಸ್ತಾ ಮೇಲೆ ಎಸಿತಾರೆ. ಮಗು ಏನು ಮಾಡ್ತದೆ? ಅಳ್ತದ? ಸಂತೋಷ ಬಂದು ಕೈಗೆ ಬಂದು ಕೂತ್ಕೊಳ್ತದೆ. ಇನ್ನೊಂದು ಹೇಳ್ತದೆ, ಇನ್ನೂ ಮಾಡೋದು ಹೇಳ್ತದೆ. ನಮಗಾಗ್ತದ? ನಾವಾದರೆ ಬಿದ್ದು ಬಿಡ್ತದೆ, ತಲೆ ತಿಳ್ಕೊಳ್ತದೆ ಅಂತ ಒಂದು ಅದ್ಭುತವಾದ ನಂಬಿಕೆ ಇದ್ದರೆ ಜೀವನದಲ್ಲಿ ಏನೂ ಬೇಕಾದರೂ ಸಾಧಿಸ್ಬೋದು ಅಂತ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಸೋಮನಾಥ ಯುವಜನ ಕ್ರೀಡಾ ಸಂಗಮ ಹೆಣ್ಮಕ್ಕ 15ನೇ ಡಿಸೆಂಬರ್ ನಡೀತಿನ ಗೇಮ್ಸ್ದ ವಿವರ ಓದೊಂದಲ್ಲೇ 5 ಮೀಟರ್ ಓಟ ಆಜು ವರ್ಷದ ಬಾಲಕಿಯರ ವಿಭಾಗ ಶಿಖಾ ಕೋಣಾಜೆ ಪ್ರಥಮ, ಪ್ರಾಪ್ತಿ ಗಟ್ಟಿ ಪುತ್ತಾರ್, ದಿಯಾ ಗಟ್ಟಿ ಮುಂಡೋಳಿ ತೃತೀಯ, ಸಾಯಿ ಸಮನ್ ಗಟ್ಟಿ ಕೊಲ್ಯ ತೃತೀಯ. ಎಲ್ಲೇ ಜೋಕುಲು ಬರ್ತದ ಬಹುಮಾನ ತೆತ್ತೊಂಡಾಗ ಆಗ್ಲೇ ಜೋರಾದ ಚಪ್ಪಲದ ಮುಖಾಂತರ ಆಗ್ಲೇ ಪ್ರೋತ್ಸಾಹಿಸಲೆ. ದ್ವಿತೀಯ ಯಜ್ಞಗಟ್ಟಿ ಮಡ್ಯಾರ್, ತೃತೀಯ ವೃಷ್ಟಿಗಟ್ಟಿ ತೊಕ್ಕೊಟ್ಟು ಬೊಕ ಭೂವಿಗಟ್ಟಿ ಪಿಲಿಕೂರು. ತೃತೀಯ 2 ಜನ ತಿಳಿದರೆ ವೃಷ್ಟಿಕಾಗಟ್ಟಿ ತೊಕ್ಕೊಟ್ಟು ಭೂವಿಗಟ್ಟಿ ಪಿಲಿಕೂರು. ಭುವನ್ ಗಟ್ಟಿ ಕೋಣಾಜೆ ದ್ವಿತೀಯ, ನಮನ್ ಗಟ್ಟಿ ಕುರ್ನಾಡ್ ತೃತೀಯ, ತೃತೀಯ. ನಿಖಿತಾ ಗಟ್ಟಿ ಪಿಲಾರ್ ತೃತೀಯ, ದ್ವಿತೀಯ ಕೌಶಿಕ್ ಗಟ್ಟಿ ಪಿಲಾರ್, ತೃತೀಯ ಯಶಸ್ ಗಟ್ಟಿ ಶರಾವ್. ಇನ್ನೂರು ಮೀಟರ್ ಬಾಲಕಿಯರ ವಿಭಾಗ ಭೂಮಿಕಾ ಗಟ್ಟಿ ಕೆಪಿಟಿ ಪ್ರಥಮ, ನಿಖಿತಾ ಗಟ್ಟಿ ಪಿಲಾರ್ ದ್ವಿತೀಯ, ಅನನ್ಯ ಗಟ್ಟಿ ಮುಂಡೋಳಿ ತೃತೀಯ. 16 ವರ್ಷ ಬಾಲಕರ 200 ಮೀಟರ್ ಓಟ ನಿಹಾಲ್ ಗಟ್ಟಿ ಮುಡಿಪು ಪ್ರಥಮ, ದ್ವಿತೀಯ ನಿಶಿತಾ ಗಟ್ಟಿ ಮಡ್ಯಾರ್,
ನಿಶಿತ್ ಗಟ್ಟಿ ಮಡ್ಯಾರ್ ದ್ವಿತೀಯ, ಧ್ಯಾನ್ ಗಟ್ಟಿ ಕೋಣಾಜೆ ತೃತೀಯ. ಧ್ಯಾನ್ ಗಟ್ಟಿ ಕೋಣಾಜೆ ತೃತೀಯ. ಮಹಿಳೆಯರ ವಿಭಾಗದ ಶಾರ್ಟ್ ಪುಟ್ ತೃತೀಯ ಮಾಲತಿ ಗಟ್ಟಿ. ಪುರುಷರ ವಿಭಾಗ ಶಾರ್ಟ್ ಪುಟ್ ಪ್ರಥಮ ತ್ರಿಜೇಶ್ ಮೊನೆಪ್ಪು. ಅರುಣ್ ಗಟ್ಟಿ ಮೊನೆಪ್ಪು. ತೃತೀಯ ಹರ್ಷಿಕಾ ಗಟ್ಟಿ ಕೋಣಾಜೆ. 200 ಮೀಟರ್ ಅವಿವಾಹಿತ ಮಹಿಳಾ ವಿಭಾಗ ಹರ್ಷಿಕಾ ಗಟ್ಟಿ ಕೋಣಾಜೆ ಪ್ರಥಮ, ಹರ್ಷಿಕಾ ಗಟ್ಟಿ ಪ್ರಥಮ 200 ಮೀಟರ್. ಶ್ರೇಯ ಗಟ್ಟಿ ಪಿಲಾರ್ ದ್ವಿತೀಯ. ತೃತೀಯ ಅನುಶ್ರೀ ಗಟ್ಟಿ ಕೋಟೆಕ್ಕರ್. ದ್ವಿತೀಯ ಶ್ರೇಯ ಗಟ್ಟಿ ಪಿಲಾರ್, ತೃತೀಯ ಅನುಶ್ರಾವ್ಯ ಗಟ್ಟಿ ಕೋಟೆಕ್ಕರ್. ವಿವಾಹಿತ ಮಹಿಳೆಯರ 100 ಮೀಟರ್ ಓಟ ಸಚಿತಾ ಗಟ್ಟಿ ಕೋಣಾಜೆ ಬೊಕ್ಕ ಮಾಲತಿ ಗಟ್ಟಿ ಮುಂಡೋಳಿ 2 ಜನ ಪಡೆದಿರೆ. ಸುಚಿತಾ ಗಟ್ಟಿ ಕೋಣಾಜೆ ಬೊಕ್ಕ ಮಾಲತಿ ಗಟ್ಟಿ ಮುಂಡೋಳಿ. ಬಾಲಕರ ವಿಭಾಗ 200 ಮೀಟರ್ ಓಟ ನಮಿತ್ ಗಟ್ಟಿ ಮುಂಡೋಳಿ ಪ್ರಥಮ, ನಮಿತ್ ಗಟ್ಟಿ ಮುಂಡೋಳಿ ಪ್ರಥಮ, ಕೌಶಿಕ್ ಗಟ್ಟಿ ಪಿಲಾರ್ ದ್ವಿತೀಯ, ಯಶಸ್ ಗಟ್ಟಿ ಶರಾವ್ ತೃತೀಯ. ವಿವಾಹಿತ ಮಹಿಳೆಯರ 200 ಮೀಟರ್ ಓಟ ತುಳಸಿ ನಿತಿನ್ ಗಟ್ಟಿ ಕುರ್ನಾಡ್ ಪ್ರಥಮ, ಪವಿತಾ ಗಟ್ಟಿ ಕಾಪಿಕಾಡ್ ದ್ವಿತೀಯ, ಲತಾ ಗಟ್ಟಿ ಮಾಲಾಜೆ ಬೊಕ್ಕ ರೇಖಾ ಹರೀಶ್ ಗಟ್ಟಿ ಸಂಕೊಳಿಗೆ ತೃತೀಯ ಸ್ಥಾನ ಪಡೆದೆ. ಲತಾ ಗಟ್ಟಿ ಮಾಲಾಜೆ, ರೇಖಾ ಹರೀಶ್ ಗಟ್ಟಿ ಸಂಕೊಳಿಗೆ. ಪುರುಷರ ವಿಭಾಗ 100 ಮೀಟರ್ ಓಟ ದೀಪಕ್ ಗಟ್ಟಿ ಕೋಣಾಜೆ ಪ್ರಥಮ, ದೀಪಕ್ ಗಟ್ಟಿ ಕೋಣಾಜೆ ಪ್ರಥಮ, ನಮಿತ್ ಗಟ್ಟಿ ಮುಂಡೋಳಿ ದ್ವಿತೀಯ, ಯಶಸ್ ಗಟ್ಟಿ ಶರವ್ ತೃತೀಯ. ಪುರುಷರ ವಿಭಾಗ 200 ಮೀಟರ್ ಓಟ ಕೀರ್ತನ್ ಗಟ್ಟಿ ಮುಂಡೋಳಿ ಪ್ರಥಮ, ಕೀರ್ತನ್ ಗಟ್ಟಿ ಮುಂಡೋಳಿ, ನಿತೇಶ್ ಗಟ್ಟಿ ಮುಂಡೋಳಿ ದ್ವಿತೀಯ, ನಿತೇಶ್ ಗಟ್ಟಿ ಮುಂಡೋಳಿ, ಅವಿನಾಶ್ ಗಟ್ಟಿ ಭವತಿ ಸ್ಟ್ರೀಟ್ ತೃತೀಯ, ಅವಿನಾಶ್ ಗಟ್ಟಿ ಭವತಿ ಸ್ಟ್ರೀಟ್ ತೃತೀಯ. ಧನ್ಯವಾದ ಸ್ಮೃತಿ ಅವರಿಗೆ. ಮುಂದಿನ ಭವನವನ್ನು ಲತಾ ಇವರು ದ್ವಿತೀಯ ಮಯೂರಿ ಗಟ್ಟಿ ಸೋವೂರು, ಮಯೂರಿ ಗಟ್ಟಿ ಸೋವೂರು. ತೃತೀಯ ಹರ್ಷಿಕಾ ಗಟ್ಟಿ ಕೋಣಾಜೆ. ಈ ವರ್ಷ ಒಂದು ವಿಶೇಷವಾದ ಅಜಿಪ ವರ್ಷದ ಬಂಧುಲೆ ಜೋರಾದ ದಾಟಿ ಪಟ್ಟದು ಮಕ್ಕಳಿಗೆ ಸೊಲ್ಮೆ ತಂದಾಯ್ತ ಮಲ್ಪಲೆ ಗಟ್ಟಿ ಸಮಾಜ ಖಾಲಿ ಜೋಕ್ಲೆಗೆ ಅತಿಂಡ ಮಲ್ಲ ಪವಿತ್ರ ಕುಮಾರ್ ಗಟ್ಟಿ ಅಧ್ಯಕ್ಷರೇ. ಜೋರಾಯಿನ ಕೈ ತಾಟಿ ಪಟ್ಟದು ಟಿ.ಎಸ್. ಗಟ್ಟಿ ಕೊಲ್ಯ, ಟಿ.ಎಸ್. ಗಟ್ಟಿ ಕೊಲ್ಯ, ಕೃಷ್ಣ ಮೋಹನ್ ಗಟ್ಟಿ. ಎಂಕ್ಲೈನ ಪಣವದ ಗುರ್ಕಾರ್ಲ ಬಲ್ತೊಂದೇ ಪೋಂದುಲ್ಲೆಗೆ ಜೋರಾಯಿನ ಕೈ ತಾಟಿ ಪಟ್ಟದು ಅಕ್ಲೈನ ಸ್ಪಿರಿಟ್ ಸೊ ದೇ ಆರ್ ದ ರಿಯಲ್ ಇನ್ಸ್ಪಿರೇಷನ್. ಪ್ರಥಮ ತನುಶ್ರೀ ಗಟ್ಟಿ ಚೌಕಿ, ತನುಶ್ರೀ ಗಟ್ಟಿ ಚೌಕಿ. ದ್ವಿತೀಯ ಭವ್ಯ ಗಟ್ಟಿ ಚೌಕಿ, ಭವ್ಯ ಗಟ್ಟಿ ಚೌಕಿ. ಅಭಿಶ್ರೀ ಗಟ್ಟಿ ಪಿಲಾರ್ ತೃತೀಯ, ಅಭಿಶ್ರೀ ಗಟ್ಟಿ ಪಿಲಾರ್. 6 ವರ್ಷದ ಅತಿ ಕಿರಿಯ ಬಾಲಕಿಯರ ವಿಭಾಗ ಕಪ್ಪೆಜಿಗಿತ ಶಿಖಾಗಟ್ಟಿ ಕೋಣಾಜೆ ಪ್ರಥಮ, ಶಿಖಾಗಟ್ಟಿ ಕೋಣಾಜೆ.
ದಿಯಾಗಟ್ಟಿ ಮುಂಡೋಳಿ ದ್ವಿತೀಯ. ದಿಯಾಗಟ್ಟಿ ಮುಂಡೋಳಿ ಪ್ರಾಪ್ತಿಗಟ್ಟಿ ಕುತ್ತಾರ್. ಪ್ರಾಪ್ತಿಗಟ್ಟಿ ಕುತ್ತಾರ್ ಬೊಕ್ಕ ಶವಿಗಟ್ಟಿ ಕುತ್ತಾರ್ ತೃತೀಯ. 2 ಜನ ಕೊಡ್ತೇವೆ. ಪ್ರಾಪ್ತಿಗಟ್ಟಿ ಕುತ್ತಾರ್, ಶವಿಗಟ್ಟಿ ಕುತ್ತಾರ್. ಕಪ್ಪೆ ಜಿಗಿತ ಬಾಲಕರ ವಿಭಾಗ ಶ್ರವಣ್ಗಟ್ಟಿ ಪಿಲಿಕೂರ್ ಪ್ರಥಮ. ಶ್ರವಣ್ಗಟ್ಟಿ ಪಿಲಿಕೂರ್ ಪ್ರಥಮ. ರೇಯಾಂಶ್ DS ಗಟ್ಟಿ ಸೋಮೇಶ್ವರ. ರೇಯಾಂಶ್ DS ಗಟ್ಟಿ ಸೋಮೇಶ್ವರ ದ್ವಿತೀಯ. ಸಾಯಿ ಸಮನ್ ಗಟ್ಟಿ ತೃತೀಯ. ಸಾಯಿ ಸಮನ್ ಗಟ್ಟಿ ತೃತೀಯ. ಬಾಲ್ ಪಾಸ್ 12 ವರ್ಷ ಒಳಗಿನ ಬಾಲಕಿಯರ ವಿಭಾಗ ಶ್ವೇತಾ ಎಂ ಗಟ್ಟಿ ಮಾರ್ನಬೈಲ್ ಪ್ರಥಮ. ಶ್ವೇತಾ ಎಂ ಮಾರ್ನಬೈಲ್. ಪ್ರಾಪ್ತಿಗಟ್ಟಿ ಬೈತಾರ್ ದ್ವಿತೀಯ. ಬಾಲ್ ಪಾಸ್ ಬಾಲಕರ ವಿಭಾಗ ದಿಶಾನ್ ಗಟ್ಟಿ ಸೋಮೇಶ್ವರ ಪ್ರಥಮ. ದಿಶಾನ್ ಗಟ್ಟಿ ಸೋಮೇಶ್ವರ ಪ್ರಥಮ. ಭುವನ್ ಗಟ್ಟಿ ಕೋಣಾಜೆ ದ್ವಿತೀಯ. ಭುವನ್ ಗಟ್ಟಿ ಸೋಮೇಶ್ವರ ದ್ವಿತೀಯ. ಬಾಲ್ ಪಾಸ್ ಮಹಿಳಾ ವಿಭಾಗ ರಾಧಿಕಾ ವಾಮಂಜೂರ್ ಪ್ರಥಮ. ರಾಧಿಕಾ ವಾಮಂಜೂರ್. ದ್ವಿತೀಯ ರೂಪಾ ಉದಯಗಟ್ಟಿ ಮಧುರ್. ದ್ವಿತೀಯ ರೂಪಾ ಉದಯಗಟ್ಟಿ ಮಧುರ್. ಐದರಿಂದ 10 ವರ್ಷ ಬಾಲಕಿಯರ ಬೆಲೂನ್ ಹೊಡೆಯುವುದು ಧನುಶ್ರೀ ಕಲ್ಲಂಗಡಿ ಹೊಸಮನೆ ಪ್ರಥಮ. ಧನುಶ್ರೀ ಕಲ್ಲಂಗಡಿ ಹೊಸಮನೆ ಪ್ರಥಮ. ಅನನ್ಯ ಎಸ್ ಕಲ್ಲಂಗಡಿ ದ್ವಿತೀಯ. ಅನನ್ಯ. ಲೇಖನ ಗಟ್ಟಿ ಮುಂಡೋಳಿ ತೃತೀಯ. ಪ್ರಥಮ ಶೀಲತಾ ಗಟ್ಟಿ ಪಟೇಲ್ 100 ಮೀಟರ್ ಓಟ ಪ್ರಥಮ ಬಹುಮಾನ. ದ್ವಿತೀಯ ಲಕ್ಷ್ಮೀ ಗಟ್ಟಿ ಪಿಲಾರ್. ತೃತೀಯ ಮೋಹಿನಿ ಶ್ರೀನಿವಾಸ್ ಗಟ್ಟಿ ಬಜಾಲ್. ಸಾವಿರದ 500 ಮೀಟರ್ ಓಟ ಬಾಲಕರ ವಿಭಾಗ ಪ್ರಥಮ ಸ್ಥಾನ ರೋಹಿತ್ DN ಬಾಯ್ಸ್ ಕುಂಬ್ಳೆ. 1500 ಮೀಟರ್ ಓಟ ರೋಹಿತ್ DN ಬಾಯ್ಸ್ ಕುಂಬ್ಳೆ. ದ್ವಿತೀಯ ವಿಲಾಸ್ ಗಟ್ಟಿ ತೊಕ್ಕೊಟ್ಟು. ವಿಲಾಸ್ ಗಟ್ಟಿ ತೊಕ್ಕೊಟ್ಟು. ತೃತೀಯ ಯಶಸ್ ಗಟ್ಟಿ ಶರಾವ್. ಬೆಲೂನ್ ಹೊಡೆಯುವುದು 10ರಿಂದ 16 ವರ್ಷ ಬಾಲಕಿಯರ ವಿಭಾಗ ಪ್ರಥಮ ನಿಶಾ ನಡುಮನೆ. ನಿಶಾ ನಡುಮನೆ. ಆಶಿತಾ ಕಟ್ಟಪುಣಿ ದ್ವಿತೀಯ. ತೃತೀಯ ಮನಸ್ವಿ ಪಿಲಿಕೂರ್. ಬಾಲಕರ ವಿಭಾಗ ಕೀರ್ತನ್ ಪಟ್ಟೋರಿ ಪ್ರಥಮ. ಬೆಲೂನ್ ಹೊಡೆಯುವುದು ಬಾಲಕರ ವಿಭಾಗ ಕೀರ್ತನ್ ಪಟ್ಟೋರಿ ಪ್ರಥಮ. ಆದಿತ್ಯ ಚೆಂಬುಗುಡ್ಡೆ ದ್ವಿತೀಯ. ಆದಿತ್ಯ ಚೆಂಬುಗುಡ್ಡೆ. ರಕ್ಷನ್ ಭವತಿ ಸ್ಟ್ರೀಟ್ ತೃತೀಯ. ರಕ್ಷನ್ ಭವತಿ ಸ್ಟ್ರೀಟ್. ಬಹುಮಾನ ವಿಜೇತ ಮಕ್ಕಳು ದಯಮಾಡಿ ಆದಷ್ಟು ಬೇಗ ಎದುರು ಬಂದು ನಿಲ್ಲಿ. ಪ್ರೈಸ್ ಜೊತೆ ಸೆಕೆಂಡ್ ಬಾಂಬ್ ಇನ್ ದ ಸಿಟಿ ಪ್ರಣಮ್ಯ ಕಮಲಪದವ್ ಪ್ರಥಮ. 5ರಿಂದ 16 ವರ್ಷದ ಪ್ರಣಮ್ಯ ಕಮಲಪದವ್. ದ್ವಿತೀಯ ಶಿಪಾಲಿ ಪಿಲಾರ್. ದ್ವಿತೀಯ ಶಿಪಾಲಿ ಪಿಲಾರ್. ತೃತೀಯ ಲಿಖಿತಾ ಗಟ್ಟಿ ತೊಕ್ಕೊಟ್ಟು. ದ್ವಿತೀಯ ಶಿಪಾಲಿ
ತೃತೀಯ ಲಿಖಿತ ಗಟ್ಟಿ ತೊಕ್ಕೊಟ್ಟು. ಮುಂದಿನ ಬಹುಮಾನವನ್ನು ನಾಯಕರು ವಿತರಿಸಬೇಕಾಗಿ ಕೇಳಿಕೊಳ್ತದೆ. ಪದ್ಮನಗಟ್ಟಿ ಕಟ್ಟಪುಣಿ. ಅವಿವಾಹಿತ ಮಹಿಳಾ ವಿಭಾಗ ಬಾಂಬ್ ಇನ್ ದ ಸಿಟಿ ಪೂಜಾ ಪಿ ಗಟ್ಟಿ ಅರೆಕಳ. ಪೂಜಾ ಪಿ ಗಟ್ಟಿ ಅರೆಕಳ. ದ್ವಿತೀಯ ಕಾವ್ಯಗಟ್ಟಿ ಪಿಲಾರ್. ದ್ವಿತೀಯ ಕಾವ್ಯಗಟ್ಟಿ ಪಿಲಾರ್. ತೃತೀಯ ಕಾವ್ಯಗಟ್ಟಿ ಬೋಳೂರು. ತೃತೀಯ ಕಾವ್ಯಗಟ್ಟಿ ಬೋಳೂರು. ಬಾಂಬ್ ಇನ್ ದ ಸಿಟಿ ವಿವಾಹಿತ ಮಹಿಳಾ ವಿಭಾಗ ಶಶಿಕಲಾ ಗಟ್ಟಿ ಪಟ್ಟೋರಿ ಪ್ರಥಮ ಕೋಣಾಜೆ. ಶಶಿಕಲಾ ಗಟ್ಟಿ ಕೋಣಾಜೆ ದ್ವಿತೀಯ. ರಂಜಿತಾ ಗಟ್ಟಿ ಪಿಲಾರ್ ತೃತೀಯ. ದಯಮಾಡಿ ಸ್ವಲ್ಪ ಚಪ್ಪಾಳೆ ಹೊಡೆದು ಅಲ್ಲಿ ಕಡಿಮೆ ಮಾಡಿದ್ದೀರಿ, ಮಾತಾಡೋದೇ ಜಾಸ್ತಿ ಆಗಿದೆ. ಒಂಚೂರು ಚಪ್ಪಾಳೆ ಬಟ್ಲಕ್ಕ ಮಾತಾಡಲ್ಲ ಜೋರುಡು. ಅವಿವಾಹಿತ ಮಹಿಳಾ ವಿಭಾಗ ಗೋಣಿಚೀಲ ಓಟ ಭೂಮಿಕಾ ಗಟ್ಟಿ ಕೆಪಿಟಿ ಪ್ರಥಮ. ಭೂಮಿಕಾ ಗಟ್ಟಿ ಕೆಪಿಟಿ ಪ್ರಥಮ. ಅಶಿತಾ ಗಟ್ಟಿ ಕಟ್ಟಪುಣಿ. ಅಶಿತಾ ಗಟ್ಟಿ ಕಟ್ಟಪುಣಿ ದ್ವಿತೀಯ. ಲಿಖಿತ ಗಟ್ಟಿ ಮಾಲಾಜೆ ತೃತೀಯ. ಲಿಖಿತ ಗಟ್ಟಿ ಮಾಲಾಜೆ ತೃತೀಯ. ಗೋಣಿಚೀಲ ಬಾಲಕಿಯರ ವಿಭಾಗ ಪ್ರೀತಿ ಗಟ್ಟಿ ಕೆಪಿಟಿ. ಪ್ರೀತಿ ಗಟ್ಟಿ ಕೆಪಿಟಿ ಬಾಲಕಿಯರ ವಿಭಾಗ ಪ್ರಥಮ. ದ್ವಿತೀಯ ಸಮೃದ್ಧಿ ಗಟ್ಟಿ ಕುಂಪಾಳ. ದ್ವಿತೀಯ ಸಮೃದ್ಧಿ ಗಟ್ಟಿ. ತೃತೀಯ ಶಾನ್ವಿ ಗಟ್ಟಿ ಕೋಣಾಜೆ. ಗೋಣಿಚೀಲ ಓಟ ಬಾಲಕರ ವಿಭಾಗ ಶೈಲೇಶ್ ಗಟ್ಟಿ ಪಿಲಾರ್ ಪ್ರಥಮ. ಶೈಲೇಶ್ ಗಟ್ಟಿ ಪ್ರಥಮ. ಧನ್ವಿತ್ ಗಟ್ಟಿ ವಾಮಂಜೂರು ದ್ವಿತೀಯ. ನಿತಿನ್ ಜಿ ಗಟ್ಟಿ ದಾರಂದ ಬಾಗಿಲು ತೃತೀಯ. ಶ್ರೀಮತಿ ಶಶಿಕಲಾ ಗಟ್ಟಿ ಕೋಣಾಜೆ ಶುಚಿಗಟ್ಟಿ ತೃತೀಯ. ಶ್ರೀಮತಿ ರಂಜಿತಾ ಗಟ್ಟಿ ಪಿಲಾರ್. ಶ್ರೀಮತಿ ರೂಪಾ ಗಟ್ಟಿ ಮಧೂರ್ ಥರ್ಡ್. ಅವಿವಾಹಿತ ಮಹಿಳೆಯರ 3 ಕಾಲಿನ ಓಟ ವರ್ಣಿಕಾ ಗಟ್ಟಿ ಆಲಾಡಿ ಮನೀಷಾ ಗಟ್ಟಿ ಆಲಾಡಿ ಪ್ರಥಮ. ವರ್ಷ ಗಟ್ಟಿ ಕೊಲ್ಯ ಪ್ರಿಯಾಂಕಾ ಕುತ್ತಾರ್ ದ್ವಿತೀಯ. ನಿಖಿತಾ ಗಟ್ಟಿ ಪಿಲಾರ್ ಸಂಗೀತ ಗಟ್ಟಿ ಪಿಲಾರ್ ತೃತೀಯ. ಧನ್ಯವಾದ ಮೇಲ್ಡರೆ, ಧನ್ಯವಾದ. ನನ್ನ ದುಮ್ಮದ ಪ್ರಶಾಂತ್ ಗಟ್ಟಿ ಕೊಲ್ಯ ಮೇರೆ ಬಹುಮಾನ ವಿತರಣೆ ಮಾಡ್ಕೊಂಡು ಬಂದಕ್ಕೆ ನೋಡೋಣ. ಪ್ರಶಾಂತ್ ಗಟ್ಟಿ ಕೊಲ್ಯ. ಲಿಂಬೆ ಚಮಚ ಬಾಲಕಿಯರ ವಿಭಾಗ ಆಶಿತಾ ಗಟ್ಟಿ ಕಟ್ಟಪುಣಿ ಪ್ರಥಮ. ಲಿಂಬೆ ಚಮಚ ಅಶಿತಾ ಗಟ್ಟಿ ಕಟ್ಟಪುಣಿ ಪ್ರಥಮ. ಮಯೂರಿ ಗಟ್ಟಿ ಸೋವೂರು ದ್ವಿತೀಯ. ಮಯಂತಿ ಕೈರಂಗಳ ದ್ವಿತೀಯ. ಅರಿಣಾಕ್ಷಿ ಅರೆಕಳ ತೃತೀಯ. ಅರಿಣಾಕ್ಷಿ ಅರೆಕಳ ತೃತೀಯ. ಅವಿವಾಹಿತ ಮಹಿಳೆಯರ ಸಂಗೀತ ಗುಚ್ಛ ಸುಷ್ಮಾ ಕೋಟೆಕರ್ ಪ್ರಥಮ. ಅವಿವಾಹಿತ ಮಹಿಳೆಯರ ಮ್ಯೂಸಿಕಲ್ ಚೇರ್ ಸುಷ್ಮಾ ಕೋಟೆಕರ್ ಪ್ರಥಮ. ವರ್ಣಿಕಾ ಆಲಾಡಿ ದ್ವಿತೀಯ. ಪ್ರಿಯಾಂಕಾ ಕುತ್ತಾರ್ ಪದವ್ ತೃತೀಯ. ಮಹಿಳಾ ವಿಭಾಗದ 4x100 ರಿಲೇ ಪ್ರಥಮ. ನಿಖಿತಾ ಆ್ಯಂಡ್ ಟೀಮ್ ರಿಲೇ. ನಿಖಿತಾ ಆ್ಯಂಡ್ ಟೀಮ್ ಪ್ರಥಮ. ದ್ವಿತೀಯ ಕೋಟೆಕಾರ್ ಗರ್ಲ್ಸ್. ದ್ವಿತೀಯ ಕೋಟೆಕಾರ್ ಗರ್ಲ್ಸ್. ತೃತೀಯ ಗಟ್ಟಿ ಬ್ರದರ್ಸ್ ಆಲಾಡಿ. ಕೋಟೆಕಾರ್ ಗರ್ಲ್ಸ್ ದ್ವಿತೀಯ. ತೃತೀಯ ಗಟ್ಟಿ ಬ್ರದರ್ಸ್ ಆಲಾಡಿ. 4x100 ಮೀಟರ್ ಪುರುಷರ ವಿಭಾಗ ಪ್ರಥಮ. SKMM ಮುಂಡೋಳಿ. SKMM ಮುಂಡೋಳಿ ಪ್ರಥಮ. ದ್ವಿತೀಯ LV ಕ್ರಿಯೇಷನ್ ಕುದ್ರೋಳಿ. LV ಕ್ರಿಯೇಷನ್ ಕುದ್ರೋಳಿ ದ್ವಿತೀಯ. ತೃತೀಯ ಯುವಜನ ವಿಭಾಗ LV ಕ್ರಿಯೇಷನ್ ಕುದ್ರೋಳಿ ದ್ವಿತೀಯ.
ತೃತೀಯ ಯುವಜನ ವಿಭಾಗ. ತೃತೀಯ ವಿಜೇತಾಗಟ್ಟಿ ತೊಕ್ಕೊಟ್ಟು. ಗಟ್ಟಿ ಮಡ್ಯಾರ್ ದ್ವಿತೀಯ, ನಿಶಿತ್ ಗಟ್ಟಿ ಮಡ್ಯಾರ್. ತೃತೀಯ ತನುಷ್ ಗಟ್ಟಿ ಕಾಪಿಕಾಡ್. 8ರಿಂದ 10ನೇ ತರಗತಿ. ಪ್ರಥಮ ಭವ್ಯ ಗಟ್ಟಿ ಪಿಲಾರ್ ಪ್ರಥಮ. ದ್ವಿತೀಯ ಮನೀಶ್ ಗಟ್ಟಿ ಮಡ್ಯಾರ್ ದ್ವಿತೀಯ. ಅದಿತಿ ಗಟ್ಟಿ ಪಿಲಾರ್ ರಂಗೋಲಿ ಸ್ಪರ್ಧೆ ಪ್ರಥಮ. ರಂಜಿತಾ ಬೊಕ್ಕ ಸಂಗೀತ ಗಟ್ಟಿ ಪಿಲಾರ್. ಪ್ರಥಮ. ದ್ವಿತೀಯ ಸಾನಿಕಾ ಶಿಪಾಲಿ ಗಟ್ಟಿ ಪಿಲಾರ್. ದ್ವಿತೀಯ ಆದಿಶ್ ಗಟ್ಟಿ. ಧ್ಯಾನ್ ಗಟ್ಟಿ ಪ್ರಥಮ. ಆದಿಶ್ ಗಟ್ಟಿ ದ್ವಿತೀಯ. ತೃತೀಯ ಸುರಭಿ ಗಟ್ಟಿ. ಧ್ಯಾನ್ ಗಟ್ಟಿ ಕಲ್ಲಡ್ಕ. ಆದಿಶ್ ದ್ವಿತೀಯ. ಥರ್ಡ್ ಸುರಭಿ ಗಟ್ಟಿ ಚಿಲಿಂಬಿ. 10ರಿಂದ 10ನೇ ತರಗತಿ. ಪ್ರಥಮ ಅಭಿಷೇಕ್ ಗಟ್ಟಿ ಕುಂಬ್ಳೆ. ದ್ವಿತೀಯ ಉಮೇಶ್ ಗಟ್ಟಿ ಪಚ್ಚನಾಡಿ. ರಾಹುಲ್ ಗಟ್ಟಿ ಪಿಲಾರ್ ತೃತೀಯ. ಸೀನಿಯರ್ಸ್ ವಿಭಾಗ. ಫಸ್ಟ್ ಸದಾನಂದ್ ಗಟ್ಟಿ ಕುಂಬ್ಳೆ. ಪ್ರಥಮ. ದ್ವಿತೀಯ ಅರಿಣಾಕ್ಷಿ ಗಟ್ಟಿ ಪಿಲಾರ್ ದ್ವಿತೀಯ. ಅಂತೆಯೇ ಅರಿಣಾಕ್ಷಿ ಗಟ್ಟಿ ಬೈತಾರ್ ಬೇರೆ ತೃತೀಯ ಸ್ಥಾನ ಪಡಿತಾರೆ. ಛದ್ಮವೇಷ ಸ್ಪರ್ಧೆ 4 ಇಯರ್ಸ್ದ. ಪ್ರಥಮ ಪ್ರಾಪ್ತಿ ಗಟ್ಟಿ ಕುತ್ತಾರ್. ಜೋರಾದ ಚಪ್ಪಲೆ ಬಿಡ್ಲಿ. ಎಲ್ಲಿಯ ಬಾಲೆ ಛದ್ಮವೇಷುಡು ಪ್ರಥಮ ಬಹುಮಾನ ಪಡ್ತಾನೆ. ಒನಕೆ ಓಬವ್ವನ ಕಾಪಿಟ್ ಬಂದಿದೆ. ಒನಕೆ ಓಬವ್ವ ಬಾರಿ ಮಂತಲೆ. ಶಾನ್ವಿ ದಿವಂಗತ ಸುಶೀಲಾ ಶಿವರಾಮ್ ಗಟ್ಟಿ ಮಣ್ಣಗುಡ್ಡೆ ಮೆರ್ನಾ. ಜೋರಾದ ಚಪ್ಪಾಳೆ ಬಿಟ್ಲೆ ನಿಖಿಲ ಮಹಿಳಾ ಮಂಡಲ ಮಿಕ್ಕಿಲೆ ಚಪ್ಪಾಳೆ ಬಿಟ್ಟು ನೇನೆ ಸುಶೀಲಾ ಶಿವರಾಮ್ ಗಟ್ಟಿ ಮಣ್ಣಗುಡ್ಡೆ ಮೆರ್ನಾ ಸ್ಮರಣಾರ್ಥ ಮೂರ್ಪಡೆ ಕೊರೊಂದಿಲ್ಲ. ಗಟ್ಟಿ ಫ್ರೆಂಡ್ಸ್ ಬೈತಾರ್. ವಿನ್ನರ್ಸ್ ಫ್ರೆಂಡ್ಸ್ ಧರ್ಮಕ್ಕಿ. ಪ್ರಥಮ ಬಹುಮಾನ ಫ್ರೆಂಡ್ಸ್ ಧರ್ಮಕ್ಕಿ. ಈ ಟ್ರೋಫಿನ ಕೊಟ್ಟಿರು ಉಮಾ ಅಶ್ವಥ್ ಗಟ್ಟಿ ಬೆಂಗಳೂರು. ಲೆಕ್ಕಲಿಗೆ ಧನ್ಯವಾದ ಸಂದಾಯ ಮಂತ್ರದಲ್ಲ. ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ. ನೇತಾ ದಿವಂಗತ ದೇವದಾಸ್ ಗಟ್ಟಿ ಎಕ್ಕೂರು ಮೆರ್ನಾ ಸ್ಮರಣಾರ್ಥ
ಬಗಂಬಿಲ ಫ್ರೆಂಡ್ಸ್ ಮೆಕ್ಕಲು ಎಂಕ್ಲಿಗೆ ಟೋಪಿಂಗ್ ಕೊಡ್ತೀರಿ. ಯಾರು ಚಪ್ಪಾಡ ಯಾರು ಜೋರಾದ ಕೊಟ್ಲೆದುಕ. ಪಿಲಾರ್ ತಂಡ ಪ್ರಥಮ, ಜೋರಾದ ಚಪ್ಪಾಳೆ. ಕಬಡ್ಡಿ ಫಸ್ಟ್ ಏರ್ಲ KN90 ಕರ್ನಾಟಕ ತಂಡ. ಬಂಧುಲೆ ಈ ಮಣ್ಣಿದ ಗೊಬ್ಬು ಕಬಡ್ಡಿ ಅವಲ ಎಂಗ್ಲನ ಗಟ್ಟಿ ಸಮಾಜದ ಪೊಣ್ಣು ಜೋಕುಲು ಆ ಗೊಬ್ಬುಗಳ ಸೈಪ್ ಅಂದು ತೋಜಾದ ಕೊಡ್ತೇವೆ. ಬಂಧುಲೆ ಸುತ್ತ ಇನಾಮನ್ನು ಪಡೆಯುತ್ತಾರೆ ನಮ್ಮ ಗಡಿ ನಾಡದ ಕೇರಳದ ಎಂಗ್ಲನ ಪರ್ಲಕಂಠದ ಅಕ್ಕನಕ್ಲೆ ಜೋರಾದ ನನರ ಕೈತಾಟಿ ಬಡಿದು ಅಕ್ಕಗೆ ಮಟ್ಟದ ಕಬಡ್ಡಿ ಪಂತಲೇಸದ ಲಕ ಮುರಳಿದ ದಿನೊಟ್ಟು ಒಂಜಾತ್ತು ಪ್ರೇಕ್ಷಕರನ್ನ ನಡುಟು ಗೊಬ್ಬಿಂಚಿನ ಮಾಮಲ್ಲ ಮಣ್ಣದ ಗುಣನ ತೆರಪವನಂಚಿನ ಗೊಬ್ಬು ಈ ಕಬಡ್ಡಿ ಮಟ್ಟನ್ನ ಪ್ರತಿನಿಧಿಸಾಯಿನಂಚಿನ ಜಕ್ಕ ಜವನೇರ್ನ ಗಟ್ಟಿ ಸಮಾಜದ ಈ ತಂಡಡುಪ್ಪನ ಮಾತ್ತ ಜವನೇರ್ಗಳ ಜೋರಾದ ನನಾತ್ ಜೋರಾದ ಕೈತಾಟಿ ಬುಟ್ಟದು ಅಕ್ಕಗೆ. ದ್ವಿತೀಯ ಬಹುಮಾನ ದಿದ್ದಿರೆ ಯಂಗ್ ಬಾಯ್ಸ್ BC ರೋಡು. ಅವು ಆಲದ ಪದವು ಆಲಾಡಿ ಅಂತ ಆಲದ ಪದವು ಕೊಡ್ತಿನಾರೆ ಬಹುಮಾನ ಕೊಡ್ತಿನಾರೆ. ಗಟ್ಟಿಲೆಗೆ ಸೋಮನಾಥೆ ಕೈತಲ್ಲ ಸೋಮನಾಥೆ ಇಜ್ಜೆ ಅಂದರೆ ಗಟ್ಟಿಲು ಒವೇ ಬೇಲೆ ಮಲ್ಪುಜರು ಮದ್ಮೆ ಅವಡು ಇಲ್ಲೋಕೆ ಎಲ್ಲೋಡು ಬೇತೆ ಹೆಚ್ಚಿನ ಪಡಿ ಮಾತ ಶುಭ ಕಾರ್ಯಕ್ರಮಗಳಿಗೆ ಆ ಸೋಮನಾಥನ ಅಂತಂದು ಸೋಮನಾಥನ ಪ್ರಸಾದೋಡೆ ಎಂಕಲ್ನ ಪೂರಾ ಕಾರ್ಯಕ್ರಮ ಪ್ರಾರಂಭ ಒವೇ ಕಾರ್ಯಕ್ರಮ ಪ್ರಾರಂಭ ಆಪನಲ್ಲ ಅವು ಸೋಮನಾಥನ ಪ್ರಸಾದೋದೇ ಎಂಕಲ ಪ್ರಾರಂಭ ಅಂಕಿನ ಸೋಮನಾಥಗೆ ಸೋಮೇಶ್ವರ ದೇವಸ್ಥಾನ ನೋಡು ಜೀರ್ಣೋದ್ಧಾರದ ಒಂಜಿ ಪುಣ್ಯ ಕೆಲಸ ಆವೊಂದುಂಡು. ಆ ಪುಣ್ಯ ಕೆಲಸಗೂ ನಮ್ಮ ಸಮಾಜದಲ್ಲೇ ಕೊಡು ಆ ಎದುರಾಪನ ಗೋಪುರದ ಮೇಲ್ಚಾವಣಿ ನಮ್ಮ ಸಮಾಜ ಇಡೀ ಗಟ್ಟಿ ಸಮಾಜ ಮತ್ತು ಗೋರ್ಪುರ ಬಂದದ್ದು ವಹಿಸೊಂದಲ್ಲ ಐಕೆ ಇಡೀ ಸಮಾಜದಕ್ಕೆ ಮಾತೆಲ್ಲ ಕೈ ಸೇರಿಸಿ ಆ ಒಂಜಿ ಗೋಪುರದ ಮೇಲ್ಚಾವಣಿ ಎಡ್ಡೆ ಆಪಲೇಕ ನಿಖಲ್ ಮಾತೆಲ್ಲ ಸಹಕಾರ ಮಲ್ಪಡ್ದು ಈ ಒಂಜಿ ಸಂದರ್ಭದ ನಿಖಲ್ಡ ಮಾತೆಲ್ಲ ಕೈ ಮುಗಿದಕ್ಕೆ ಏನೊಂದಲ್ಲ ಬಂದಲೆ ನಿಖಲ್ ಇತ್ತೆ ಡ್ಯಾನ್ಸಲ್ಲಿಗೆ ಬರ ಕಾತೊಂದಲ್ಲ ಗೊತ್ತುಂಡು ಏನು ಹೆಚ್ಚು ಪಾತೇವ್ರಿ ಒಂಚೂರು ಪಾತೇವ್ರೆ ಒಂದು 2 ನಿಮಿಷ ಪಾತೇವ್ದೆ ಎನ್ನ ಭಾಷಣ ಅಂತೇವೆ ದಯಮಾಡ್ತೇವೆ. ನಮ್ಮ ಈ 73-74 ವರ್ಷದ ತುಂಬು ಈ ಒಂಜಿ ಹೊಲದವರೇ ಯಾನೆ ಗಟ್ಟಿಯವರ ಸಮಾಜ ಸೇವೆಗೂ ಮಾತೃ ಸಂಘವನ್ನು ಪ್ರಾರಂಭ ಮಾಡ್ತೇವೆ. ಅಕಲ್ನ 10 ಹಲವಾರು ಕನಸುಲು ಇಂದು ಐನೇ ನಂಗೆ ಲಿಖಿತ ರೂಪಡ್ಲ ಕೊಡ್ತೇನೆ ಅಂಚಿನ ಕೆಲವು ಕೆಲಸಲೇನೆ ನಮ್ಮ ಈಟ್ನೇಟ ಕೆಲವು ಮಲ್ತದ್ದು ಬೇರೆ ಐಟ್ ಒಂಜಿ ಈ ಸಭಾ ಭವನಲ್ಲ ಆತದೆ ನಮ್ಮದಂತೂ ತುಂಬುದಕ್ಕಲು 10-14 ವರ್ಷದ ತುಂಬು ಐಕೆ 20 ವರ್ಷದ ತುಂಬೆ ತಯಾರಿ ಬರ್ತಾರೆ. ಸುಮಾರು ವರ್ಷ ನಮ್ಮ ಹಿರಿಯರೇ ಐದು ಬೆಂದದು ಪ್ರತಿ ವಾರ ವರ್ಷಗಟ್ಟಲೆ ಮೂಲ ಭಂಗ ಬರ್ತದೆ ಈ ಒಂದು ಪೊರ್ಲುದ ಸಭಾಭವನ ಅಂತಿದ್ದಾರೆ. ನಮ್ಮ ಐಟಿಯಲ್ಲಿ ಕೊಲ್ಲುದು ಪೊರ್ಲುಡು ತೆಲಿಕೆ ನೆಲಿಕೆಡುವಲ್ಲ ಆ ಸಭಾಭವನೋಡು ಈತ ಬೇಲೆ ನಂಗೆ ಬಂದಿನತ್ತೆ ಈ ಸಭಾಭವನ ಆತದೆ ಈ ಸಭಾಭವನ ಆಂಡ ಅಡೇ ನಮ್ಮ ಬೇಲೆ ಮಗಿದ ಹಿರಿಯಕಲು ಮಂತಿನ ಆ ಸಂಸ್ಥೆ 74 ವರ್ಷ ಆಂಡೆ ಅಕಲು ಮಲ್ತನ ಆ ಬೇಲೆಗೆ ಅಡೆಗೆ ನಮಗೆ ಮುಗಿಪುಣ್ಯ ನಮ್ಮದಾಲ ಮಲ್ಪಚ ನನ್ನ ತುಂಬದ ಜವನೇರು ಈ ಸಮಾಜವು ಬಡ ದಾಲಕ ಕೊಡುಗೆ ಕೊರೋಚ ಅಂಚಿನ ಸಮಸ್ಯೆ ನಮ್ಮದುಂಟು ಐಕ್ಯ ಬಡದೆ ಈ ಸರ್ತಿ ಇಡೀ ಸಮಾಜವು ಬಡದೆ ನಮ್ಮ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಸಮಾಜಡು ಬಡವರು ಮಸ್ತುಲ್ಲೇರು ಎಂಗ್ಲಿಗೆ ಮಸ್ತಿ ಅಪ್ಲಿಕೇಶನ್ ಅವರು ಮಗಲೇ ಮದ್ಮೆ ಕಷ್ಟೊಂಡು ಒಂತೆ ಸಹಾಯ ಮನ್ಪಲಿ ಮಗಕ್ಕೆ ಮದ್ಮೆ ಕಷ್ಟೊಂಡು ಒಂತೆ ಸಹಾಯ ಮನ್ಪಲಿ ಐಕೆ ಇಡೀ ಸಮಾಜ ಸೇರಿದು ಒಂದು ನಿರ್ಧಾರ ತಂದು ಬಡವರಿಗೆಲ್ಲ ಬಡವರು ಹತ್ತಿಲ್ಲ ಸಾಮೂಹಿಕ ವಿವಾಹ ಬಂದ್ಬಣ ಏಪ್ರಿಲ್ 25 ತಾರೀಕಿನಲ್ಲಿ ಇದೇ ವರ್ಲ್ಡ್ ನಮ್ಮ ಜಾತಿದ ಏರ್ಲ ಬರೋಲಿ ಅಕ್ಲೆ ಸಾಮೂಹಿಕ ಆಯ್ತು ಸಂಪೂರ್ಣ ಖರ್ಚಿ ಈ ಗಟ್ಟಿ ಸಮಾಜ ಮಾತೃ ಸಂಘ ತುಪ್ಪಲು ಇಂದೊಂದು ಗಟ್ಟಿ ಸಮಾಜದ ಬಡವರಿಗೆಲ್ಲ ಅದು ಬಡವರ ಹತ್ತಂದೆಲ್ಲ ಬರೋಲಿ ಆ ಒಂಜಿ
ಸಾಮೂಹಿಕ ವಿವಾಹ ಪಾಲ್ಗೊಳ್ಳಿ ಇದು ನಮ್ಮ ಹಿರಿಯಕಲು ಮಂತನ ಬಯಲೊಡೆ ಉಂಡು ಸಾಮೂಹಿಕವಾದ ಪ್ರಸ್ತಾಪ ಐನೆಂಕಲು ಇತ್ತ ಮಂತನಲ್ಲ ನೇಕ ಮಾತ ಇಡೀ ಸಮಾಜ ಸಹಕಾರ ಮಲ್ತದೆ ನಮ್ಮ ಏರಿಯರು ಗುರ್ತದಾಗ್ಲು ಇಲ್ಲೇರೆ ನಮ್ಮ ಏರ ಪಾಪದಾಗ್ಲಿಗೆ ಎಲ್ಲೇರೆ ಅಂಚಿನಕ್ಲಿ ಮೂಲ ಮದ್ಮ್ಯಾಪನ ಅಂಚಿನ ವ್ಯವಸ್ಥೆ ನಮ್ಮ ಮಂತನಲ್ಲ ನಿಖಲ ಪೂರ್ಣ ಸಹಕಾರ ಹೆಂಗಬಹುದು. ಎರಡನೇವಾದ ನಮ್ಮ ಸಮಾಜಡು ನಂಗೆ ಗೊತ್ತುಂಡು ಮಸ್ತ್ ಮದ್ಮೆಯನ್ನ ಆನು ಪೊನ್ನುಳ್ಳೇರು ಇದು ಖಂಡಿತವಾದ ನಿಖಲು ಗಂಭೀರವಾದ ಚಿಂತನೆ ಮನ್ಪಡಾಯಿನ ವಿಷಯ. ಈ ಮೇಕಲೆ ಕಮಿಟಿದಾಗಲಿ ಪಾಯಿತರನ್ನಾಕಲಿ ದಾದ ಮನ್ಪೇರಾದ ಹೆಂಚಿನ ಪೂರ ಒಟ್ರಾಸ್ ಮಂತೊಂದು ಒಳ್ಳೆಯದು ನೆನಪಚ್ಚಿ ಇದು ಸಮಾಜದ ಗಂಭೀರವಾದ ಆಲೋಚನೆ ಮನ್ಪಡಾಯಿನ ಅಗತ್ಯವಾದ ಆಲೋಚನೆ ಮಂಚಿನ ವಿಷಯ. 35 ವರ್ಷದ ಆನು ಪೊನ್ನುಲು ಮಸ್ತ್ ಜನ ನಮ್ಮ ಸಮಾಜದಲ್ಲಿ ಒಂದು ಲೆಕ್ಕಡು 25 ವರ್ಷದ 40 ವರ್ಷದ 450 ಆನುಲು ನಮ್ಮ ಸಮಾಜರು ಮದ್ಮೆಯರ ಬಾಕಿ ಇಲ್ಲೇರೆ ಲೆಕ್ಕಾಚಾರ ಇನ್ನು ನಮ್ಮ ಜನಗಣತಿಯ ಲೆಕ್ಕಾಚಾರ ಬೇದ್ರೆ ಐಟು ಒಂತೆ ಇಂಚಿಗೆ ಹೋಗೋ ಆದುಪ್ಪು 30 ವರ್ಷದ ಮಿತ್ತದ ಐಟಿ 227 ಆನುಲೇ ಯಾನ್ ಪಂಡೆ 450 ಆನುಲು ಮದ್ಮೆಯರ ಬಾಕಿ ಇಲ್ಲೇರಿ ಆಂಡ 35 ವರ್ಷದ ಪೊನ್ನುಲು ಖಾಲಿ 200 ಪೊನ್ನಿ 450 ಆನುಲಿಗೆ 200 ಪೊನ್ನುಲು ಮಾತ್ರ ಒಪ್ಪುನಿ ಮದ್ಮೆಯರ ನಮ್ಮ ಸಮಾಜರು ಐಟುವಂತ ಆದುಪ್ಪು ಬಂದಿಲ್ಲ ಆಲೋಚನೆ ಅನ್ಬಲಿ ಒಂದು 28 ಮಾಡೋದು 35 ವರ್ಷದ ಒಂಜಿ ಪೊಣ್ಣು ಮದ್ವೆ ಇಲ್ಲಲ್ಲಿ ಇತ್ತಡ ಆ ಪೊಣ್ಣನ ಅಪ್ಪಮ್ಮನಕ್ಲಿಗೆ ಏತು ಬೇಜಾರಾಗ್ಬಿಡು ಅಥವಾ ಟೆನ್ಷನ್ ಡೊಕ್ಕಲಿಗೆ ಅವಕ್ಕೆ ಒವ್ವೇ ಒಂಜಿ ಫಂಕ್ಷನ್ ಬಯರೆ ಅಪ್ಪಜಿ ಗೊಕ್ಕರ ಪಣಿಯರೇ ಅಪ್ಪಜಿ ಅಂಚಿನ ಒಂಜಿ ಈ ಕಾಲಘಟ್ಟೋಡು ಈ ಸಂಘ ಮಾತ ಸಂಘ ಅಕ್ಲಿ ಒಂದು ವೇದಿಕೆ ಬಂತದಲ್ಲಿ ವಿವಾಹ ವೇದಿಕೆ ಬಂದಿದ್ದು ನಮ್ಮ ಇಲ್ಲದ ನಮ್ಮ ಗೊತ್ತಿತ್ತಿನ ಸಮಾಜದ ಆನು ಪೊಣ್ಣೊಲ್ನ ಪೂರ್ತಿ ಡೀಟೇಲ್ಸ್ ಪಂಡ ಪ್ರಾಯ ಅಕ್ಲು ಏತೆ ಕಲ್ತಿದ್ದೇರಿ ಅಕ್ಲು ಉದ್ಯೋಗ ಮಲ್ತಿದ್ದೇರಿ ಅಕ್ಲು ಹೂವು ತರವಾಡುಳ್ಳೇರಿ ಅಕ್ಲನ ಬರೀವು ಒಂದು ಮಾತು ಅಕ್ಲ ಊರು ಆಯ್ತಾ ಪೂರ್ತಿ ಡೀಟೇಲ್ಸ್ ಎಂಕಲೊಂದು ಕಲೆಕ್ಟ್ ಮಂತೊಂದಲ್ಲ ಅವು ಆಫೀಸ್ ಅವನುಂಡು ಬೇಕು ನಿಕಲ್ ಎಲ್ಲ ಚಿಂತನೆ ಮನ್ಪಚ್ಚಿ ಮೂಲ ಎಂಕಲ್ ನಿಕಲ್ನ ಡೀಟೇಲ್ಸ್ ಕೊಂಡು ಇತ್ತೊಂದು 30 ವರ್ಷದ ಪೊಂಡು ಅಕಲ್ದ ಪಂಡ ಇಡೀ ಊರಿಗೆ ಪಬ್ಲಿಕ್ ಪುನಃ ಪನ್ಪನ ನಿಕ್ಲೆ ಮನಸ್ಸು ಬಚ್ಚಿ ಆಯ್ನಾತ್ ಎಂದು ಸೀಕ್ರೆಟ್ ದೀಪ ಏರ್ಲ ಬತ್ತನ ಪೊನ್ನನೆ ಡೀಟೇಲ್ಸ್ ಕೊಡ್ಪೋಜ ಆ ಪೊನ್ನನ ಇಲ್ಲದಕ್ಲು ಆ ಉಸ್ತುವಾರಿಲು ಬತ್ತನ ಮಾತ್ರ ಅಕ್ಲೆ ಪೊದುವಾಪನಂಚಿನ ಇತ್ತನ ಅವಕಾಶ ಇತ್ತಿನ ಆ ಡೀಟೇಲ್ಸ್ ಆಕಲ್ನ ಕೊಡ್ಪ ಎಂಕಲು ಸಿಕ್ಕಿನಕ್ಲೆ ಮಾತ್ರ ಡೀಟೇಲ್ಸ್ ಕೊಡ್ಬೋದು ಜಯಮಂತದೆ ನಿಖಲಿ ಆ ಎಂಕಲ್ನ ವಿವಾಹ ವೇದಿಕೆಗೆ ನೋಂದಣಿ ಆಗಲಿ ಐಟಿ ನಿಖಲೆ ಹಿರಿಯಕಲು ಬರ್ತದೆ ಆ ಎಂಕ್ಲಿಗೆ ಆಪನಂಚಿನ ಪೊನ್ನುಲಿಯರುಳ್ಳೇರು ಅಥವಾ ಎಂಕಲ್ನ ಪೊನ್ನಗ ಆಪನಂಚಿನ ಆನುಲಿಯರು ಕಂಪ್ಲೀಟ್ ಡೀಟೇಲ್ಸ್ ಎಂಕಲ್ ನಿಕ್ಲಿ ಕೊರ್ಪ ಐನು ಬಹಿರಂಗ ಮನ್ಪೋಜ ಅವು ಆಯ್ನಾತ್ ಸೀಕ್ರೆಟ್ ದೀಪ ಎಂಕ್ಲಿ ಗುರುತ ಮಂತು ಕೊರ್ಪ ಗೆವೆಲ್ಲಿ ನಿಕ್ಲೆ ಮನ್ಪ ನುವೇ ಎಂಕಲ್ನ ವಿವಾಹ ವೇದಿಕೆ ಏನು ಉಪಯೋಗ ಮನ್ಪಲೆ ಇದು ಸೀರಿಯಸ್ ಆದ ನಿಕಲ್ ತೋತೊಂಡು ಒಂದು ಕುಶಾಲತ್ತೆ ಆ ಒಂಜಿ ಅಪ್ಪೆ ಅಮ್ಮನ ಬೇಜಾರು ಅಕಲ ಒಂಜಿ ಆ ಮನಸ್ಸ ಬೇನೆ ಅರ್ಥ ಮಂತ್ಕೊಂಡು ನಿಕಲ್ ಐಕೆ ಸಹಾಯ ಮನ್ಪಲಿ ಐಕೆ ಬರಾದ ಗಟ್ಟಿ ಸಮಾಜ ಆ ಒಂಜಿ ಕೆಲಸ ಮಲ್ತೋದಂಟು ಬಂದಲೆ ಈತೆ ಮಾತ್ರ ಅತ್ತೆ ಗಟ್ಟಿ ನಮ್ಮ ಪಂಡ್ಯರು ನಮ್ಮ ಹಿರಿಯಕಲು ದೊಂಬದ ಪದಾಧಿಕಾರಿನಕಲು ಇಂಚಿನಂಜು ಭವ್ಯ ಮಂದಿರ ಮಲ್ತಿದ್ದಾರೆ ಈತೆಡೆ ಉಂಟಿದೆ ನಮ್ಮ ಹಿರಿಯಕ ಮಂತೇರಿ ನಮ್ಮ ಗಟ್ಟಿ ಸಮಾಜ ವಿದ್ಯಾ ಕ್ಷೇತ್ರ ತುಂಬಬಹುದು ಇತ್ಯಂತಿಯರ ಕಲ್ಪನೆಗ್ಲಿ ನಮ್ಮ ಆ ಪ್ರೋತ್ಸಾಹವಾದ ಸ್ಕಾಲರ್ಶಿಪ್ ಅಂಚಿನ ವರ್ಷದ ಬುಕ್ ಕೊರ್ಪನಂತ ಕೆಲಸ ಮಾಡ್ತಾರೆ ಆತೆ ಮಲ್ತಾನೆ ಯಾವುದು ನಮ್ಮ ಜಾತಿಗೆ ಒಂದು ಶಾಲೆ ಬೋಡು ನಮ್ಮ ಜಾತಿಗಳ ಒಂದು ಶಾಲೆ ಬೋಡು ಮಾತಾ ಜಾತಿಗಳ ಒಂದು ಶಾಲೆ ಉಂಟು ಎಲ್ಲಿ ಅವಡು ಮಲ್ಲ ಅವಡು ಆ ನಮ್ಮ ಜಾತಿಗಳ ಎಲ್ಲಿ ಮಟ್ಟದ ಶಾಲೆ ಅವಡು ಪ್ರಾರಂಭ ಮಲ್ಪನ ಯೋಚನೆ ಉಂಟು ಐಕೆ ಇಡೀ ಗಟ್ಟಿ ಸಮಾಜದಲ್ಲಿ ಐಕೆ ಬೆರಿಸಾಯದ ಒಂದುದು ಈ ಜಾಗದೆತ್ತದ ಇಂಚಿನೊಂದು ಕೆಲಸ ನಿಖಲ್ ಮಾತೆಲ್ಲ ಸಹಾಯ ಮಲ್ಪಡು ಇದಕ್ಕೆ ಮುಖ್ಯವಾದ ಯೋಜನಾ ವಿಭಾಗದಲ್ಲಿ ನಮ್ಮ ಈ ಹಾಲ್ ಮಂತಲ್ಲ ಕಾಸು ಕೈಟಿ ಬತ್ತೊಂದು ಮಲ್ತಿಜ ನಿಕ್ಲೆ ಮಾತೆಲ್ಲ ಗೊತ್ತುಂಡು 25,000 ರೂಪಾಯಿದ ಡೊನೇಷನ್ ಅತ್ತೆ ಎಂಕ್ಲೆಗೆ ಎಂಜಿನ ಬ್ಯಾಂಕ್ ದೀಪನವ ಅಂಚ ಬಡ್ಡಿ ಕೊಡ್ಪನಂಚಿನ ಸಾಲ 25,000 ಸಾಲದ ನಮ್ಮ ಜಾಗದ ಪುನಃ ಹಾಲ್ ಕೊಟ್ಟಲ ಅವೇ ಇದೆ ಡೊನೇಷನ್ ಆದ ಒಂದು ಬಡ್ಡಿ ಕೊರ್ಪುನ ಸಂತೋಷಡು ಮುಕ್ತ ಮನಸ್ಸದ ಆ ಡೊನೇಷನ್ ಹೆಂಗು ಸ್ವೀಕಾರ ಮನ್ಪ ಅದಕ್ಕೆ ತಯಾರಾಗಲ್ಲ
ಅಂಚನೆ ಆ ಹಾಲ್ ಇಂಚ ಈ ಹಾಲ್ ಇಂಚ ಕಟ್ಟಿನ ಅವೇ ಒಂಜಿ ಐಡಿಡು ಅವೇ ಒಂಜಿ ಪ್ಲ್ಯಾಂಡ್ ನಮ್ಮ ಈ ಜಾಗೆ ಖರೀದಿಲ್ಲ ಹಾಲ್ ಕಟ್ಟಿನೆಟ್ಲಲ್ಲ ಆನಿ ಒಂಜಿ 100-150 ಜನಕ್ಕೆ ಸಹಾಯ ಮಂತಿದ್ರು ಐಟಿ ಕೆಲವರು ಉಳ್ಳೇರು ಕೆಲವರು ಯುವದಿನಾದ್ರು ಹೋಗ್ತೀರಿ ಆಂಡ ನಮ್ಮ ಆ 14 ವರ್ಷ 10 ವರ್ಷ ತುಂಬದ ವ್ಯವಸ್ಥೆ ಆ ಆರ್ಥಿಕ ಸ್ಥಿತಿ ಇತ್ತಿ ಖಂಡಿತವಾಗ್ತದ 100 200 300 ಜವನೇರು ನಮ್ಮ ಎಡೆಡ್ಡೆ ಬೇಲೆಡೆ ಮಸ್ತು ಕಾಸಡು ಅನುಕೂಲ ಸ್ಥಿತಿ ತುಳ್ಳೇರು ಆ ಜವನಿಯರು ದುಂಬದಕ್ಕಲ ಪ್ರಾಯದಕ್ಕಲ ಅಮ್ಮೇರಿನ ನನಗೆ ನಮ್ಮನ್ನು ಪಚ್ಚಿ ಜವನಿಯರು ದುಂಬುವಲೆ ಸುಮಾರು 100-200 ಜವನಿಯರು ಎಡೆಡ್ಡೆ ಬೇಲೆಡೆ ಬ್ಯಾಂಕ್ ಕಡೆ ಇಂಜಿನಿಯರ್ನಾಗ್ಲ ವಕೀಲರ್ನಾಗ್ಲ ನಿಖಲು ಮಾತೆರ್ಲ ತುಂಬ ಮತ್ತದು ನಮ್ಮ ನನದ ಪೀಳಿಗೆಗೆ ಒಂಜಿ ಎಡ್ಡೆ ಒಂಜಿ ಬುನಾದಿ ಪಾಡ್ಲಿ ಒಂಜಿ ಹಾಲ್ ಆಪ್ಲೇಕ ಮಾಡ್ಲಿ ಶಾಲೆ ಆಪ್ಲೇಕ ಮಾಡ್ಲಿ ಒಂಜಿ ಜಾಗೆ ಖರೀದಿ ಮಾಡ್ಬಿಡಂಚ ವ್ಯವಸ್ಥೆ ಬಲೆ ನಿಖಲು ಮಾತೆರ್ಲ ತುಂಬುವಲೆ ಐಟೆ ನಮ್ಮ ಮಹಿಳಾ ವೇದಿಕೆ ಯೋಜನೆ ವಿಭಾಗ ಸೋಮನಾಥ ಸೇವಾ ಸಮಿತಿ ಈ ಮಾತಾ ಸಂಘದೊಟ್ಟಿಗೆ ಸೇರಿದೆ ಇಡೀ ಗಟ್ಟಿ ಸಮಾಜ ಸೇರಿದೆ ನಮ್ಮ ತುಂಬದ ಬೆಲೆ ಮಂಟೋಗ ಬಂಡದ ಈ ಒಂದು ಸುಸಂದರ್ಭ ನಿಕಲ್ಡ ಮಾತೆಲ್ಲ ಕೈ ಮುಗಿದು ಕೇಳೋಣ ನಮ್ಮ ಇನಿ ಬಾರಿ ಪೊರ್ಲುಡು ನಂಗೆ ಮೂಲ ಕಾರ್ಯನಿರೂಪಣೆ ಮಂತಿನಂಚಿನ ಧನು ಅಕ್ಕಾಗ ಯಾನ ನಮ್ಮ ಸಮಾಜದ ಪರವಾದ ಉಡಲ್ ತಿಂಗಿನ ಸೊಲ್ಮೆಯನ್ನು ಸಂದ ಒಂದೊಳ್ಳೆ ಅಂಚನೆ ನಮ್ಮ 8 ತಾರೀಕಿಗೆ ಬಕ್ಕ 15 ತಾರೀಕಿಗೆ ರಡ್ಡು ಐತವರ ಬತ್ತದು ನಮ್ಮೊಟ್ಟಿಗೆ ಇತ್ತದು ನಮ್ಮ ಸಮಾಜ ಬಾಂಧವ್ಯರು ಅಕ್ಕ ನಕಲು ಅಣ್ಣ ನಕಲು ಅಂಚನೆ ಜೋಕುಲು ಮಾತ ಈ ರಡ್ಡ ದಿನದ ಕಾರ್ಯಕ್ರಮಡು ಈ ಕ್ರೀಡಾ ಸಂಗಮಡು ಭಾಗವಹಿಸಿದು ಅವೇ ಇನಿ ಕಾಂಡೆಡ್ದು ಬಯ್ಯ ಮುಟ್ಟ ನಮ್ಮೊಟ್ಟಿಗೆ ಇತ್ತದು ಐಕಿ ದಿಕ್ಕಿನ ಬಹುಮಾನವನ್ನು ಪಡೆಯ ನೆಂಚಿನ ಮಾತ ನಮ್ಮ ಸಮಾಜ ಬಾಂಧವ್ಯರ ಅವಡೆ ಅಂಚನೆ ಬಂಧು ಮಿತ್ರರೆಗ್ಲ ಯಾನು ಪ್ರೀತಿಪೂರ್ವಕವಾದ ಉಡಲ್ ತಿಂಗಿನ ಸೊಲ್ಮೆಯನ್ನು ಸಂದಾಗಟ್ಟೆ ತುಲ ಎಲ್ಲ ಹುಡುಗೆ ಆ ಈತೆಲ್ಲ ಪ್ರಾಯೋಡು ಕರಾಟೆ ಅತ್ತಂದ್ರೆ ಸ್ವಿಮ್ಮಿಂಗ್ ಅವಲ ಇನಿ ಒಂಜಿ ಬಂಗಾರದ ಪದಕ ಅಂಜನೆ ಒಂಜಿ ಬುಳ್ಳಿದ ಪದಕ ಅಂಜನೆ 2 ಕಂಚಿದ ಪದಕ ಇತ್ತೆ ಬಿಡ್ನಾದ ಬೈಗೆ ಅಂಚದು ಆಯನ ಮೂಲ ಸನ್ಮಾನ ಮನ್ಪರೆ ನಮ್ಮ ಸಮಾಜದ ಅಧ್ಯಕ್ಷರಾಯನ ಪವಿತ್ರ ಜೋರ ಚಪ್ಪಲ ಬಿಟ್ಲೆ ಈತೆಲ್ಲ ಪ್ರಾಯೋಡು ಆಯ ಕರಾಟೆ ಅತ್ತಂದ್ರೆ ಸ್ವಿಮ್ಮಿಂಗ್ ಇಲ್ಲ ಇನ್ನು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇರ್ತೇನೆ ನಮ್ಮ ಮಂಗಳ ಸ್ಟೇಡಿಯಂ